ನಮ್ಮ ಅಭಿನಂದನಾ ಕಾರ್ಯಕ್ರಮದ ಪ್ರಾರಂಭಗೊಳ್ಳಲಿದೆ. ವೇದಿಕೆಯಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರನ್ನು ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಫುಲಕಿತಯಾಮಿನಿ ಫುಲ್ಲಕುಸುಮಿತ ದ್ರುಮಧಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖಧಾಂ ವರಧಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈತ್ರಿತಾ ಕರ ಕರವಾಲೆ ಅಬಲಾ ಕೇನೋ ತೋಬುಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುಧಳವಾರಿಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣಾಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಹಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಾಧಾರಿಣೀ ಕಮಲಾ ಕಮಲಧಳ ವಿಹಾರಿಣೀ ವಾಣೀ ವಿದ್ಯಾದಾಯಿನೀ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ. ನೆಚ್ಚಿನ ಸಂಸದರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರ ಅಭಿನಂದಿಸುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಕ್ಷೇತ್ರದ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಸಂತೋಷ್ ಕುಮಾರ್ ರೈ ಬೋಲಿಯರನ್ನು ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಮುಖ್ಯ ಅತಿಥಿಯಾಗಿ ಉಪಸ್ಥಿತಿರುವಂಥ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು ಆಗಿರತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ವಿರೋಧ ಟೀಕೆಗಾರರ ಎಡೆಮುಡಿ ಕಟ್ಟಿದಂಥ ಹಾಗೆ ಸತತ 3 ಬಾರಿ ಈ ಭಾಗದ ಸಂಸದರಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಸ್ವಾಗತ. ಮಾಜಿ ಶಾಸಕರು ನಮಗೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಆಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಮಾತರಂ. ಜೈ ಜೈ. ಜೈ ಜೈ ಮಾತರಂ. ಮಾತರಂ. ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಲೋಕಸಭೆಟ್ಟು ನಲಿನನ್ನೇ ಫಸ್ಟ್ ಅರೆಗೆ ಏರ್ಲ ವಿರೋಧ ಇಜ್ಜಂಡ ಅರೆ ಫಸ್ಟ್ ಓಟು ಕುಂತನಾಗ ನರಮಾಣಿ ಒರಿ ವಿರೋಧ ಇಜ್ಜರು. ಒಂಜಿ ಭಾರತೀಯ ಜನತಾ ಪಾರ್ಟಿದ ಒಂಜಿ ತಲಾಮಟ್ಟದ ಕಾರ್ಯಕರ್ತಾಗೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಜನಾರ್ದನ ಪೂಜಾರ್ಲೇನ ಎದುರು ಕಾಂಗ್ರೆಸ್ದ ಘಟಾನುಘಟಿ ನಾಯಕನ ಎದುರು ಉಂತಿರ ಅವಕಾಶ ಸಿಕ್ಕನಾಗ ಭಾರತೀಯ ಜನತಾ ಪಾರ್ಟಿ ಆದಿಪ್ಪು, ಸಂಘ ಪರಿವಾರ ಆದಿಪ್ಪು, ಸಂಘಟನೆಗಳಾದಿಪ್ಪು ಐತ ಒಟ್ಟಿಗೆ ಇಡೀ ನಮ್ಮ ಹಿಂದೂ ಸಮಾಜನೇ ಆದಿಪ್ಪು. ಆ ಪೊರ್ತು ನಲಿನನ್ನ ಗೆಲ್ಪವಡು ಪಂಡದ ಒಂಜಿ ಕಾರಣ ಉಂತಾರೆ ನಲಿನನ್ನ ವಿರೋಧನೇ ಇಜ್ಜಂಡ್ರಿ. ರಾತ್ರಿ ಬಗೆಲು ಹೋರಾಟ ಮಂತಂದ್ರೆ ಹೋರಾಟದ ಬರಡು 42,000 ಓಟರು ನಲಿನನ್ನೇ ಗೆಲ್ತೇರಿ. ಭಾರಿ ಖುಷಿ ಅಂಡು ಭಾರಿ ಮಲ್ಲ ವಿಜಯೋತ್ಸವ ಅಂಡು. ಎರಡನೇ ಸತ್ಯನಾಗ ನಲಿನನ್ನೇ ಆ 5 ವರ್ಷ ನಿರಂತರವಾದ ಕ್ಷೇತ್ರದ ಅಭಿವೃದ್ಧಿ ಮಂಪೆರೆ ಶುರು ಮಂತೇರೆ. ಗ್ರಾಮ ಗ್ರಾಮಗೂ ಪೋಯರೆ ತಲಾ ಮಟ್ಟದ ಕಾರ್ಯಕರ್ತನೊಟ್ಟಿಗೆ ನಿರಂತರವಾದ ಸಂಪರ್ಕ ದಿಯರೆ. ಅಧಿಕಾರಿನೊಟ್ಟಿಗೆ ಜೋರಾದ ಪಾತೆರ್ದು ಒಯ್ಯರೇರಿಗೆ ನ್ಯಾಯನ ಒದಗಿಸ್ಯಾರೆ. ಎರಡನೇ ಸತ್ತಿಲ ನಲಿನನ್ನೇ ನಮ್ಮ ಅಭ್ಯರ್ಥಿಯಾದ ಆಯ್ಕೆಯಾರೆ. ಅಪ್ಪ ಒಂಜಿ ಚೂರು ವಿರೋಧ ಮಂತೆ ನಲಿನನ್ನೇ ಎಂಕ್ಲಾಡೆ ಬತ್ತಿಜೇರಿ. ನಲಿನನ್ನೇ ಎಂಕ್ಲೆ ಗ್ರಾಮ ಬತ್ತಿಜೇರಿ. ನಲಿನನ್ನೇ ಸಾಧಿಡೆ ಪೋಣ ಕೈದೆರ್ತಿಜೇರಿ ಬಂದ ಕೆಲವೊಂಜಿ ಜನ ವಿರೋಧ ಮಂತೇರು ನನಗೆ ಆ ಸತ್ತಿ ಲೆಕ್ಕದ 42,000 ಗೆಲ್ತದೆ. ನಾನು ದುಂಬು ಸತಿ ಗೆಲ್ತೆ 42,000 1,43,000 ಚಿಲ್ಲರೆ ನಲಿನನ್ನೇ ಪಿರ ಗೆಲ್ಪೇರಿ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಸಂಚಲನ ಈತು ಮಲ್ಲ ಓಟರು ನಲಿನನ್ನೇ ಗೆಲ್ತೇರೆಂದು ನಲಿನನ್ನಗೆ ಭಾರಿ ಮಲ್ಲ ಜವಾಬ್ದಾರಿ ದಿಗಂಡೆ. ನಲಿನನ್ನೇ ಏಪ ಕೇಂದ್ರ ಡೆಲ್ಲಿಡಿದ ಅಧಿವೇಶನ ಹಾಪಡು. ಅಧಿವೇಶನದ ಬಾಕಿ ಏತು ದಿನ ಉಂಡು ಈ ದಕ್ಷಿಣ ಕನ್ನಡ ಜಿಲ್ಲೆದ ಎನ್ಮ ಕ್ಷೇತ್ರದ ಹಲ್ಲಿಡೆ ಗಲ್ಲಿಡೆ ಕಾರ್ಯಕರ್ತರಿಲ್ಲದ ಆದಿಪ್ಪು. ಆಟ ಆದಿಪ್ಪು, ನೇಮ ಆದಿಪ್ಪು, ಜಾತ್ರೆ ಆದಿಪ್ಪು, ಮದಿಮೆ ಆದಿಪ್ಪು, ಬಯಕೆ ಆದಿಪ್ಪು, ಎಂಚಿನ ಸೈತನಾಡೆ ಆದಿಪ್ಪು, ಪುಟ್ನಾಡೆ ಆದಿಪ್ಪು, ಆಸ್ಪತ್ರೆ ಆದಿಪ್ಪು, ಪ್ರತಿ ಒಂಜಿ ತಿಕ್ಕಲ್ಲ ಕಾರ್ಯಕರ್ತರು ಓಡೆ ಬಂದರೆ ಕಾಂಡೆ ಪುಲ್ಯ ಕಾಂಡೆ 4 ಗಂಟೆ ಲೆಕ್ಕದೆ ಆ ಅಪ್ಪೆ ದುರ್ಗಾ ಪರಮೇಶ್ವರಿ ಅಪ್ಪನ ಆಶೀರ್ವಾದದ ತಂದು ರಾತ್ರಿ 2 ಗಂಟೆ ಆದಿಪ್ಪು, 3 ಗಂಟೆ ಆದಿಪ್ಪು. ಕೆಲವೊಂಜಿ ಸತಿ ಆಟದವಳು ಪೋಣಗ ಮಂಗಳಾರತಿ ಆನಗ ಪೋದಿ ಎತ್ತದ ನಂಚಿನ ನಿದರ್ಶನ 1000 ಇತ್ತದೆ. ಅಪ್ಪಗ ಪಿರ ಸುರು ಮಂತೇರೆ ನಮ್ಮ ಮಕ್ಳು ಕೆಲವುದಕ್ಲೆ BJP ದಕ್ಲಿಂದ ಯಾಣ ಬನ್ಪುಜಿ, ಹಿಂದುತ್ವದಕ್ಲೆ ಬನ್ಪುಜಿ ಆಂಡ ಒಂಜಿ ಟೀಮು ಮಂತೇರೆ ನಲಿನನ್ನಾಗ ಈ ಸತಿ ಸೀಟು ಕೊರಿಯರೆ ಬಲ್ಲಿ ನಲಿನನ್ನೇ ಗೆಲ್ಪುಜೇರೆ. ನಂಗೆ ನರೇಂದ್ರ ಮೋದಿಜಿ ಬರಡು ನಲಿನನ್ನನ್ನು ಚೇಂಜ್ ಮಾಡ್ಕೊಡು ಬಂದದು ವಾಟ್ಸಪ್ ಫೇಸ್ಬುಕ್ ವಿಶೇಷವಾದ ಒಂಜಿ ಜನ ಲಕ್ಕೇರೆ. ಅಪ್ಪಗ ಅರ್ನ ಅಭಿಮಾನಿನ ಬೇಜಾರು ನಲಿನನ್ನೇ ಇತ್ತು ಬೇಲೆ ಮಂತದಿಲ್ಲ, ರಾತ್ರಿ ಪಗೆಲು ಹೋರಾಟ ಮಂತದಿಲ್ಲ, ತನ್ನನ್ನು ತಾನು ಸಮಾಜಗೂ ಅರ್ಪಣೆ ಮಂತದಿಲ್ಲ. ತನ್ನ ಧ್ಯೇಯ ಒಂಜೆ ನರೇಂದ್ರ ಮೋದಿಜಿ ಪಿರೋರ ಪ್ರಧಾನಿ ಆವಡು, ಭಾರತ ದೇಶಡು NDA ಸರ್ಕಾರ ಬರಡು, 100 ಫುಲ್ ಮೆಜಾರಿಟಿ ಭಾರತೀಯ ಜನತಾ ಪಾರ್ಟಿಗೆ ಬರಡು. ತಲಾ ಮಟ್ಟದ ದಕ್ಷಿಣ ಕನ್ನಡ ಗ್ರಾಮ ಪಂಚಾಯತ್ ಬತ್ತನ ಅಧಿಕಾರಡು, ಜಿಲ್ಲಾ ಪಂಚಾಯತ್ ಮುಟ್ಟ ಅಧಿಕಾರ ಬರೆಯರ ಹೋರಾಟ ಮಂತದೆ. 3 MLA ಕ್ಷೇತ್ರ ಇತ್ತಂದಲ್ಲ 7 MLA ಕ್ಷೇತ್ರಗಳು ಅತ್ಯಧಿಕ ಬಹುಮತರು ಗೆಲ್ಪಾದ ಆ ವಿಧಾನಸಭೆಯ ಕಡಪುರದ ನಂತರ ನಲಿನನ್ನ ವಿರುದ್ಧವಾದ ಹೋರಾಟ ಸಂಚು ನಡತನ ನಲಿನನ್ನಗೆ ಸೀಟೆ ಕೊರಿಯರ ಬಲ್ಲಿಂದ ವಾಟ್ಸಪ್ಪು ಫೇಸ್ಬುಕ್ ಅವಲವಲು ಫ್ಲೆಕ್ಸ್ 100 ರೀತಿದ ಆ ಟಾರ್ಚರ್ ಸ್ಟಾರ್ಟ್ ಆಂಡೆ ಬೇಜಾರಾಂಡ್ ತೂದು ಏರಡ ಪಾತೇರುನಿ ಏರಿನ ಸಮ ಮನ್ಪುಣಿ ದೇವರ ಮಿತ್ತು ಬಾರ ಪಾಡ್ದು ಪಿರಲ ನಲಿನನ್ನಗೆ ಸೀಟಿ ಕಡಂದು ಲಕ್ಷಾಂತರ ಜನಕರು ಲಕ್ಷಾಂತರ ಕಾರ್ಯಕರ್ತ ಬಂದರು ದೇವರೆಡನೆ ಪ್ರಾರ್ಥನೆ ಮಂತೇರೆ. ಮೂಜಿನೇ ಸತ್ತಿ ನಮ್ಮ ನಲಿನನ್ನಗೊಂಜಿ ಅವಕಾಶ ಕೊರಡೆ ನರೇಂದ್ರ ಮೋದಿಜಿ ಪ್ರಧಾನಿ ಅನ್ನಗ ದಕ್ಷಿಣ ಕನ್ನಡದ ಕೈದೆರ್ಪರೆ ನಮ್ಮ ನಲಿನನ್ನ ಆಡೆ ಬೋದಿ ಇರ್ತಾರೆಂದೆ. ದೈವಸ್ಥಾನ ಬೇತೆ ಮಸೀದಿ ಆದಿಪ್ಪು, ಚರ್ಚ್ ಆದಿಪ್ಪು, ಪೂಜೆ ಪುರಸ್ಕಾರಗಳು ನಡ್ತ ನಲಿನನ್ನಗೆ ಸೀಟು ಕೊಡೊಂದು ವಿಶೇಷವಾದ ದೇವರನ ಲೀಲೆನೇ ಬೇತೆ ನಲಿನನ್ನಗೆ ಸೀಟಾಂಡೆ ನಲಿನನ್ನಗೆ ಸೀಟಾದಿಲ್ಲ ಅಕ್ಲಿನ ಆ ಶಕುನಿ ತಂದು ರಾಜಕೀಯ ಕುತಂತ್ರವನ್ನು ಬಿಡಂದೆ ನಿರಂತರವಾದ ಬೇನೆ ಕೊರ್ಪುನಂಚಿನ ಬೇಲೆ ಮಂತೇರೆ. ನಲಿನನ್ನಗೆ ಧೈರ್ಯ ಬಂಪುನೇ ಒಂಜಿ ಟೀಮ್ ನಲಿನನ್ನ ಈರು ಪೋಡಿ ಹಚ್ಚಿ ಪ್ರೆಸ್ ಮೀಟರ್ 1 ಲಕ್ಷ ಓಟರು ಗೆಲ್ಪೇರು 1.5 ಲಕ್ಷ ಓಟರು ಗೆಲ್ಪೇರು ಪಂಪುನಗಾನ ಮಂಗಳೂರು ವಿಧಾನಸಭಾ ಕ್ಷೇತ್ರದಾಗಲೇ ಪ್ರೆಸ್ ಮೀಟ್ ಮಂತ ಬಂದ 2.5 ಲಕ್ಷದ ಮಿತ್ತ ನಲಿನನ್ನೇ ಈ ಸತಿ ಗೆಲ್ಪೇರು.
ಐತ ಒಟ್ಟಿಗೆ ಇನಿಮುಟ್ಟ ಇತಿಹಾಸಡು ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಲೋಕಸಭೆ ಎಂಕ್ಲಿಗೆ ಲೀಡ್ ದೆಪ್ಪದು ಕೊರಿಯರೆ ಸಾಧ್ಯ ಆತಜಿಂದ ಈ ಸತಿ ಲೀಡ್ ದೆಪ್ಪದು ಕೊರ್ಪಂದಲನಲ್ಲಿ ನನಗೆ ಭರವಸೆ ಕೊರಿಯ ವಾ ಭರವಸೆ ಕೊರಿಯ ಆ ಒಂಜಿ ಭರವಸೆ ಈಡೇರಿಸರ ಆಯ್ಜಿಂದಾಂಡ ವಿಶೇಷವಾದ 2 ಲಕ್ಷ ಓಟುಡು ಗೆಲ್ಪೇರು ಪಣ್ಣ ನಲಿನನೆ 2,75,000 ಓಟುಡು ಗೆಲ್ತದೆ ಇತಿಹಾಸ ಮಂತೇರೆ ಅಪ್ಪಗ ಏರು ವಿರೋಧ ಮನ್ಪರು ಏರು ಅರೆನು ದೂರಡು ಏರು ಸೀಟು ಕೊರಡು ಅರ್ನನೆ ಅಭಿಮಾನಿ ಬಳಗ ಒಂಜಿ ಬೇತನೆ ಉಂಡು ನಲಿನನ್ನೇ ಗೆಲ್ತದೆ ದಕ್ಷಿಣ ಕನ್ನಡನು ಅಭಿವೃದ್ಧಿ ಮನ್ಪಡು ಪನ್ಪುನ ಲೆಕ್ಕಾಚಾರಡು ನಿರಂತರವಾದ ತಳಾಮಟ್ಟದ ಕಾರ್ಯಕರ್ತರಾದಿಪ್ಪು ತಳಾಮಟ್ಟದ ಅರ್ನ ಅಭಿಮಾನಿ ಬಂಧುಲಾದಿಪ್ಪು ಅರೆ ಒಟ್ಟಿಗೆ ಇತ್ತನಂಚಿನ ಮಾತಾ ನಮ್ಮ ದಕ್ಷಿಣ ಕನ್ನಡದಕ್ಲಾದಿಪ್ಪು ಒಂಜಿ ವೇಳೆ ಅರೆಡ ಪ್ರೀತಿ ಜಿಂದಾನ 2,75,000 ನಲಿನನ್ನು ಗೆಲ್ಪರೆ ಸಾಧ್ಯ ಉಂಡ ಅಂದು ನಮ್ಮ ಲೆಕ್ಕಾಚಾರ ಮನ್ಪಡು ನಮ್ಮ ಓಟು ಗೆನ್ಪರೆ ಪೋದಿಪ್ಪುಣ್ಣನಲ್ಲ ಒಂಜೊಂಜೆ ಸುತ್ತು ಆದಾನಾಗ ಅವು 15,000 ಬೋಂಡು 20,000 ಬೋಂಡು 40,000 ಬೋಂಡು 70,000 ಬೋಂಡು 1,10,000 ಬೋಂಡು ಒಂಜರ ಬೋಂಡು ಒಂಜಿ ಎಲ್ಪ ಬೋಂಡು 2 ಬೋಂಡು 40 ಬೋಂಡು 2 ಬೋಂಡು ಅವಳು ಅಂತ ಲಾಸ್ಟ್ 2 ಎತ್ತದಾನಾಗ ನಲಿನನ್ನ ಶಕ್ತಿ ಎಂಚಿನ ದಕ್ಷಿಣ ಕನ್ನಡದ ನಮ್ಮ ಭಾರತೀಯ ಜನತಾ ಪಾರ್ಟಿದ ವರ್ಚಸ್ಸು ಎಂಚಿನ ಅಂದು ದೇಶಕ್ಕೂ ಸಂದೇಶಗಳ ಪಂಡು ಅರ್ನ ವರ್ಚಸ್ಸು ಎಂಚಿನ ಪಂಡದೆ ಕರಿನ ಇಲೆಕ್ಷನ್ MLA ಇಲೆಕ್ಷನ್ ಡೇ ಆ 7 ಶಾಸಕರನ್ನು ನಮ್ಮ ಬ್ಯಾಂಗ್ಳೂರು ವಿಧಾನಸಭೆ ಕಡಪುರನೇ ನೋಂಡು ನಲಿನನ್ನೇ ಮಂತ ನಂಚಿನ ಒಂಜೊಂಜಿ ಬೇಲೆಲ್ಲ ನಮ್ಮ ಐತನೇ ಒಂಜಿ ಗ್ರೂಪ್ ವಾಟ್ಸಪ್ ಫೇಸ್ಬುಕ್ದಾಗಲು ಭಾರಿ ಎಡ್ಡೆ ರೀತಿರು ವರ್ಣನೆ ಪಾಡ್ದು ಆರು ಇಂಚಿಂಚಿನ ಎಡ್ಡೆಡ್ಡೆ ಬೇಲೆ ಮಂತರು ಇಂಚಿಂಚಿನ ಬೇಲೆ ಮಂತರು 16,000 ಕೋಟಿ ರೂಪಾಯಿನೇ ಕೇಂದ್ರ ಸರ್ಕಾರಡು ಏರೇರೆ ಇಲಾಖೆಡೆ ಪೋದು ಅಕ್ಲಿನ ಕಾರು ಪತ್ತದು ಕೈ ಮುಗಿದು ಎಂಚೆಂಚ ಮಂತದ 16,000 ಕೋಟಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರ ಕೊಂಡತ್ತೇರೆ ಏತಾ ಜನ ವಿರೋಧಿಲಿ ಕೇಂದ್ರ ನಲಿನನ್ನೇ ಕೊಂಡತ್ತಿನ ಕಾಸು ಬೋಂಡು ಅಪ್ಪಗ ಅಕ್ಲಿನ ಕಣ್ಣಿಗೆ ತೋಜಿನ ಕೇವಲ ನಮ್ಮ ಪಂಪ್ ಆಯಿಲ್ದ ಫ್ಲೈಓವರ್ಲ ತೊಕ್ಕೊಟ್ಟದ ಫ್ಲೈಓವರ್ಲ ಈ ಫ್ಲೈಓವರ್ನೇ ಭಾರಿ ವಿಭಿನ್ನ ರೀತಿಯ ವರ್ಣನೆ ಮಂತದ್ದು ನಲಿನನ್ನ ಅಪಮಾನ ಮನ್ಪರ ಪ್ರಯತ್ನ ಮಂತೇರಿ ಪೇಪರ್ ಪ್ರೆಸ್ ಮೀಟ್ ಮಂತೇರಿ ಕಾಂಗ್ರೆಸ್ ಷಡ್ಯಂತ್ರ ಮಂತೇರಿ ಕಾಂಗ್ರೆಸ್ ಒಟ್ಟಿಗೆ ಕೂಡ್ದು ನಮ್ಮ ಮಕ್ಕಳ ಸೇರಿದು ಭಾರಿ ಮಲ್ಲನ್ನು ಮಂತದೆ ಅಪ್ಪಗ ಮುಲ್ತ ಶಾಸಕರೇ ಅಪ್ಪಗ ಮುಲ್ತ ಮಿನಿಸ್ಟರೇ ಇಂದು ಈ ಸತಿ ಒಂಜಿ ಎಡ್ಡೆ ಅವಕಾಶ ಪಂಡದ ತಲಪಾಡಿ ಟೋಲ್ ಗೇಟ್ ಪಂಪ್ ಆಯಿಲ್ ಸರ್ಕಲ್ ಮುಟ್ಟಲ ಪಾದಯಾತ್ರೆ ಮನ್ಪೋಡು ಪಂಡದು 400-500 ಫ್ಲೆಕ್ಸ್ನು ಅವಲವಲು ಮಾಡೊಂದು ಬೋಯರು ನಮ್ಮ ಕುಡ್ಲಾರ್ದು ಇದೇ ಮಣ್ಣಾಗ ಆ ತಲಪಾಡಿ ಮುಟ್ಟ ತುಯ್ಯಾರ ಪೋನಾಗ ಹಾಕ್ಲೆ ಫ್ಲೆಕ್ಸ್ ತೂದೆ ನಂಗೆ ಪೋಡಿಗಾಂಡು ಈತು ಫ್ಲೆಕ್ಸ್ ಬಂದ ಎಲ್ಲ ಪ್ರತಿಭಟನೆಗೆ 7,000 ಜನ ಇಪ್ಪೇರ ಅಂದು ಮೂಲೆ ಬೀರಿದ ಕೈತಲು ಉಂಟದ ಸೋಮನಾಥ ದೇವರ ಪ್ರಾರ್ಥನೆ ಮಂತದ ಮೆಕ್ಲಿನ ಆ ಪಾದಯಾತ್ರೆಗೆ ದೇವರ ಏರೆಗ್ಲ ಬರಂದ ನಂಜನ ಮನಸ್ಸು ಕೊರಲೆ ನಲಿನನೆ ರಾತ್ರಿ ಪಗೆಲು ಬಂಜಿಗೆ ಉಣಂದೆ ರಾತ್ರಿ ನಿದ್ರೆ ಮನ್ಪಂದೆ ಹೋರಾಟ ಮಂತದೆ ನಿತ್ಯ ನಿರಂತರವಾದ ಹೋರಾಟ ಮಂತದೆ ಈ ಫ್ಲೈಓವರ್ಗೆ ಎಂಚಿಂಚಿನ ತ್ಯಾಗ ಮಂತದೇರೆ ಪಣ್ಣನ ಅರೆ ಒಟ್ಟಿಗೆ ಮೀಟಿಂಗ್ ಕುಳ್ನ ಎಂಕ್ಲೆ ಮಾತ್ರ ಗೊತ್ತಿಪ್ಪು ದೂರಡು ಕುಳ್ಳಿದಿನಕ್ಲಿಗೆ ಐತ ಕಷ್ಟ ಇಂಜಿನ ವಾ ವಿಷಯಗೋ ಉಂತದಿನಂದು ಎರೆಲ್ಲ ಗೊತ್ತಿಜ್ಜಿನಿ ಏರ್ಲ ಪಂಡನಾನಲ್ಲ ಐನು ಬಾರಿ ಮಲ್ಲ ವರ್ಣನೆ ರೂಪಡು ಮಂತಿಜರು ಆಂಡ ಕಾದರ್ನ ಮುಖಾಂತರವಾದ ಪಾದಯಾತ್ರೆ ಸ್ಟಾರ್ಟ್ ಮನ್ಪುನಾಗ ಆ ತಲಪಾಡಿದ ಟೋಲ್ ಗೇಟ್ ಕೇವಲ 75 ಜನರು ಸ್ಟಾರ್ಟ್ ಮಂತ್ರ ಬೀರಿಗೆ ಎತ್ತನಾಗ 55 ಜನ ಆಯರು ಬೀರಿ ಹಿಡಿದು ತೊಕ್ಕೊಟ್ಟು ಎತ್ತನಾಗ 40 ಜನ ಆಯರು ನಾನಾ ಪಿರ ದುಂಬು ಬೋಂಡು ನನ್ನ ಮಾನ ಮರ್ಯಾದಿ ನಾಚಿಕೆಟ್ಟು ಬಂದಿದೆ ಅವಳು ಏರ್ನ ಒಂಜಿ ಲೀಡರ್ನ ಇಲ್ಲಲೆ ಕುಲಿಯರು ಲೀಡರ್ನ ಇಲ್ಲಲೆ ಕೊಲ್ಲೋದು 2 ಗಂಟೆಗೆ ಪಿರ ಸ್ಟಾರ್ಟ್ ಮನ್ಪುನಾಗ 100 ಜನ ತೊಟ್ಟಿಗೆ ಪಂಪೋಯಿಲ್ ಮುಲ್ತ ಉಸ್ತುವಾರಿ ಸಚಿವರು ಇತ್ಯದ ಉಸ್ತುವಾರಿ ಸಚಿವರು ಶಾಸಕರು ಪಾದಯಾತ್ರೆ ಮಂತೊಂದಿಪ್ಪನಾಗ ಆ ನೇತ್ರಾವತಿ ನದಿತ ನಡುಟು ನಮ್ಮ ಕಾರಣಂತೂ ತೂದಾನಾಗ ನಂಗೆ ಮನಸ್ಸಿಗೆ ಖುಷಿಯಾಂಡೆ ಈ ಸೋಮೇಶ್ವರ ಮಾಗನೇಡೆ ಸೋಮೇಶ್ವರಡು ಸೋಮನಾಥ ದೇವರು ಉಲ್ಲೇರೆ ಪಂಡದೆ ಯಾನು ಎನ್ನ ಮನಸ್ಸು ಎನ್ನೆ ಆಯ್ಕೆ ಪ್ರತಿಕಾರವಾದೆ ಪ್ರತಿ ಒಂಜಿ ತಿಕ್ಕಡ್ಲ ಬಂಡೆ ಮನದನೆ ಪ್ರೆಸ್ ಮೀಟ್ಲೆತ್ತದೆ ನಲಿನನ್ನಗೆ ವಿರೋಧಿಲಿಜ್ಜೇರಿ ಸಂಸದರನ ವಿರುದ್ಧವಾದ ಕೇಂದ್ರ ಸರ್ಕಾರದ ವಿರುದ್ಧವಾದ ಎಂಗ್ಲ ಪಾದಯಾತ್ರೆ ಬಂದು ಪ್ರೆಸ್ ಮೀಟ್ ಮಂತಾರನಲ್ಲ ಅರೆಗ ಅಭಿಮಾನಿಗಳು ಸಾವಿರ ಕಾರ್ಯಕರ್ತರು ಹಾಕ್ಲನ ಆ ಪಾದಯಾತ್ರೆ ಭಾಗವಹಿಸೋದು ಎನ್ಯ ಇವು ಪಾದಯಾತ್ರೆನೇ ಅವು 0 ಆನಂದೆ ಪ್ರೆಸ್ ಮೀಟ್ ಮಂತನಾಗ ಕಾರ್ಯಕರ್ತರನ್ನು ಭಾರಿ ಇಂದ್ವಾಂಡೆ ಆಯ್ತು ಒಟ್ಟಿಗೆ ಪಿರಲ ನಿರಂತರವಾದ ಏರೇರೆ ಕಾಂಗ್ರೆಸ್ ಲೀಡರ್ನಾಗ್ಲೆ ಐತ ವಿರುದ್ಧವಾದ ಲಕ್ಕ್ಯರ ಈ ಫ್ಲೈಓವರ್ನ ಉಂತ ಹೊಡೊಂದು ಪ್ರಯತ್ನ ಮಂತಾರ ಅಕ್ಕಲೆಡ್ದಾದೇ ಉಂತದೆ ನಿಂದು ಪಂದು ವರ್ಣನಾ ರೂಪವಾದ ತೆರಿಪಣಾಗ ಏರೇರು ಮಲಮಲ್ಲ ಕಾಂಗ್ರೆಸ್ ಲೀಡರ್ ಏರೇರ್ನ ಮಲಮಲ್ಲ ಇಲ್ಲುಂಡು ಏರೇರ್ನ ಮಲಮಲ್ಲ ಬಿಲ್ಡಿಂಗ್ ಉಂಡು ಇನ್ನಿಲ ದೆಪ್ಪರ ತಯಾರಿಜ್ಜಿಂದಾನ ನಲಿನನ್ನೇ ಏರೇರು ಅಧಿಕಾರಿನಗಳೇ ತರ್ಪೋಡು ತರ್ಪದ ಐಕೆ ವ್ಯವಸ್ಥೆ ಮಂತೇರಿ ಫ್ಲೈಓವರ್ ಮುರಣಿ ಮಾತಾ ರೀತಿ ಭಾರಿ ಪೊರ್ಲುಡು 1000 ಜನದ ನೆಟ್ಟು ಸಮಕ್ಷಮಡು ಅವು ಲೋಕಾರ್ಪಣೆ ಆವಡು ಬಣ್ಣ ಈ ಇತ್ತದ ಉಸ್ತುವಾರಿ ಸಚಿವರು ಪನ್ಪೇರು
ಒಂದು ಅವೈಜ್ಞಾನಿಕ ನಡೆದು ಫ್ಲೈಓವರ್ ಆತಂದ್ರೆ ಈ ಫ್ಲೈಓವರ್ ಇತ್ತ ಮಂತಂದ ಮುಲ್ತ ಜನಕ್ಕಳೇ ತೊಂದರೆ ನಾನು ಆಜಿ ತಿಂಗಳು ಲೇಟ್ ಆಗೋಡೊಂದು ಆಂಡ ನಮ್ಮ ಸಂಸದರನ್ನ ಮುಂದಾಲೊತ್ತರು ಸಾವಿರಾರು ಕಾರ್ಯಕರ್ತ ನೆಟ್ಟರು ಲೋಕಾರ್ಪಣೆ ಆಯ್ನಂಜನ ಆ ಪೊರ್ಲು ಸಾವಿರಾರು ಜನಕ್ಕಳನ್ನ ಹರ್ಷೋದ್ಧಾರ ಇಡೀ ಊರ್ದಕ್ಳನ್ನ ಭಾವನೆ ನಿಜವಾದ ಆ ಸಂತೋಷ ಎಲ್ಲ ಆಯ್ತಾ ಪೂರಾ ಕಟ್ಟಿಟ್ಟು ನಮ್ಮ ನಲಿನನ್ನಾಗಿ ತೆಗೊಂಡು ನಲಿನನ್ನೇ ಎಂಚಿನ ಬೆಲೆ ಮಂತರಿಂದ ಕೇನ್ನಕ್ಲೆ ಉತ್ತರ ಏರು ಕೊಡೋಣೇನಿ ನಮ್ಮಂಚಿನಕ್ಲು ನಮ್ಮ ಕಾರ್ಯಕರ್ತರು ಕೊಡೋಣೇನಿ ನರೇಂದ್ರ ಮೋದಿಜಿ 73 ಒಂಜಿ ಸೋಕದ ಯೋಜನೆಗಳನ್ನು ಕೊಂಡತ್ತನಾಗ ಆ ಅರ್ನ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಡು ಎಂಚೆಂಚಿನ ಯೋಜನೆಗಳು ಫಲಪ್ರದವಾದ ಆ ಕಾರ್ಯಕರ್ತರೇ ಮುಟ್ಟವರು ಐನು ಮುಟ್ಟವನಂಚಿನ ಬೆಲೆ ಮಂತೇರೆ ಉದಾಹರಣೆಗೆ ಜನಧನ ಯೋಜನೆ ಇಡೀ ದೇಶಡೆ ಅತ್ಯಂತ ಜಾಸ್ತಿ ಬ್ಯಾಂಕ್ ಅಕೌಂಟ್ ಓಪನ್ ಮಂತದ ನಂಚಿನ ಒಂಜಿ ಕ್ಷೇತ್ರ ಇತ್ತು ನಾನು ಅವು ಮಂಗಳೂರು ಲೋಕಸಭಾ ಕ್ಷೇತ್ರ ಆಯ್ತಾ ಸಂಪೂರ್ಣ ನೂದು ಕ್ರೆಡಿಟ್ ಏರಿಕೆ ಬಂದ ನಮ್ಮ ಗೌರವಾನ್ವಿತ ಸಂಸದರಿಗೆ ಮುದ್ರಾ ಯೋಜನೆಗೆ 7,000 ಜನಕ್ಕೂ ಲೋನ್ ದೆಪ್ಪದು ಕೊಡ್ತೇವೆ 7,000 ಜನ ನಿರುದ್ಯೋಗಿಗಳು ಇನಿ ಸ್ವಂತ ಉದ್ಯೋಗ ಮನ್ಪೇರು ಬಂದ ಇಡೀ ನಮ್ಮ ದೇಶರು ನಂಬರ್ 2 ಮುದ್ರಾ ಯೋಜನೆ ಲೋನ್ ದೆತ್ತೊಂದು ನಂಚಿನ ಕ್ಷೇತ್ರ ಉಜ್ವಲ ಯೋಜನೆಯನ್ನು ನರೇಂದ್ರ ಮೋದಿಜಿ ಎಲ್ಲೆಪ್ಪನೇ ಕನಕಟ್ಟದೆ ಗುಜರಾತ್ನ ಮುಖ್ಯಮಂತ್ರಿ ಇಪ್ಪುನಗನೆ ಐನು ಎಂಜಿನಾಲ ಒಂಜಿ ರೀತಿ ಕೊಂಡರಡು ಪಂಡದ ಲೆಕ್ಕಾಚಾರ ಪಾಡ್ನಾಗ ದೇಶದ ಪ್ರಧಾನಮಂತ್ರಿ ಆದೆ ಆ ಅಪ್ಪೆನಕ್ಲೆ ಒವ್ಳ ಒಂಜಿ ತೊಂದರೆ ಬರೆಯವರಲ್ಲಿ ಎನ್ನ ಅಪ್ಪೆ ಬನ್ನ ನರೇಂದ್ರ ಮೋದಿಜಿನ ಅಪ್ಪೆ ಆರೆ ಆ ಕಷ್ಟ ಕಾಲಡು ಅರ್ನ ಇಲ್ಲಲು ದಿಕ್ಕೆಲ್ಡು ತೂ ಪತ್ತನಾಗ ಆ ಓಂಟೆಡು ಉರಿಪದ ಪಜ್ಜಿ ಕನಕ ತೂಗೊರ್ನಾಗ ಆ ಪಜ್ಜಿ ಕನಕರು ಬರ್ಪುನಂಜಿನ ಪುಗೆ ಅರ್ನ ಬಂಜಿದವಳಾಯಿ ಪೋದು ಆರದ ಪುನಂಜ ತೆಮ್ಮ ಅರೆಗೆ ಬತ್ತ ನಂಜಿನ ಬೇತೆ ರೋಗಲು ಇಂದು ಬೇತೆ ವಾ ಅಪ್ಪೆನಕ್ಲೆಲ್ಲ ಬರಿಯರ ಬಲ್ಲಿ ನಿಜವಾದ ನೀವು ಮಾಡರ್ನ್ ಓ ಟೆಕ್ನಾಲಜಿ ರೀ ಅಪ್ಪೆನಕ್ಲೆ ದಿಕ್ಕೆಲ್ಡೆ ತೂಪತ್ತವರು ಬಂದು ಲೆಕ್ಕಾಚಾರ ಎಡೆತ್ತದೆ ಐಕ ಬರೋದು ಇಡೀ ದೇಶದ ಅವು ಇಸ್ಲಾಂ ಧರ್ಮಾದಿಪ್ಪು ಕ್ರಿಶ್ಚಿಯನ್ ಧರ್ಮಾದಿಪ್ಪು ಹಿಂದೂ ಧರ್ಮಾದಿಪ್ಪು ಜೈನಾದಿಪ್ಪು ಪಾರಸ್ಯಾದಿಪ್ಪು ಓಲಾದಿಪ್ಪು ಪ್ರತಿ ಒಂಜಿ ಧರ್ಮದಾಗಲಿ ಭಾರತ ದೇಶಗಳು ಏರು ಮಾತ ಉಳ್ಳರೆ ಅಕ್ಕಳೆ ಇಲ್ಲಡೆ ಉಜ್ವಲ ಯೋಜನೆ ಗ್ಯಾಸ್ ಸಿಲಿಂಡರ್ಲ ಗ್ಯಾಸ್ ಸ್ಟವ್ ಕೊರಡು ಪಂಪನ ಯೋಜನೆ ಉಜ್ವಲ ಯೋಜನೆ ಕೊಂಡತ್ತೇರಿ ಇಡೀ ದೇಶಕ್ಕೆ ಮಾದರಿ ಆಪನ ಲೆಕ್ಕಡು ಕರ್ನಾಟಕ ರಾಜ್ಯದ ಮಂಗಳೂರು ಲೋಕಸಭಾ ಕ್ಷೇತ್ರಗಳು ಇಲ್ಲಡೆ BPL ಕಾರ್ಡ್ ಏರೆಗೊಂಡು ಇಲ್ಲಡೆ ಹೊಸತ್ತು ವಿಶೇಷವಾದ ಯೋಜನೆ ಕೊಂಡತ್ತದೆ ಪೆಟ್ರೋಕೆಮಿಕಲ್ಸ್ ಒವ್ವೇ ಲೀಡರ್ನಗಳುಳ್ಳರು ಒವ್ವೇ ಆ ಯೋಜನೆ ಅಧಿಕಾರಿನಗಳುಳ್ಳರು ಫಸ್ಟ್ ಐಕ್ ಸಂಬಂಧಪಟ್ಟ ಮಿನಿಸ್ಟರ್ನ ಬಂಟರ ಭವನಗಳು 72,000 ಜನಕ್ಕೂ ಆ ಯೋಜನೆಯನ್ನು ಮುಟ್ಟಾಯರು ಸೆಕೆಂಡ್ ಒರಿದ ನಂಜಿನ 40,000 ಜನಕ್ಕೂ ಬಂಟೋಲ ಕ್ಷೇತ್ರಗಳು ಭಾರಿ ಮಲ್ಲ ನುಸೆಡ್ದು 25,000 ಜನ ಬಾಕಿದ ಲಾಸ್ಟ್ದಾಗಲೇ ಪ್ರತಿ ವರಿಯನ ಇಲ್ಲಡೆ ಮುಟ್ಟವನಂಚಿನ ಬೇಲ ಮಂತೇರಿ ದೇಶಗೂ ಮಾದರಿಯರೇ ಆಯ್ತವ್ರೆ ಪನ್ನೊಂದು ಪೌಂಡು ನಾನು ಎಲ್ಲ ಕಾಂಡ ಮುಟ್ಟಲ್ಲ 6 ಮಂತಿನಂಜಿನ ಯೋಜನೆ ಫಲಪ್ರದವಾದ ಇಲ್ಲಡೆ ಮುಟ್ಟ 11 ಪೌಂಡ್ ಅವು ಸಾಧ್ಯನೇ ಹೆಜ್ಜಿ ಆಯುಷ್ಮಾನ್ ಯೋಜನೆ ಎಲ್ಲೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇಪ್ಪು ಆನ ಆಯುಷ್ಮಾನ್ ಯೋಜನೆ ಮಂಗಳೂರು ಲೋಕಸಭಾ ಕ್ಷೇತ್ರಡು ಅತ್ಯಂತ ಜಾಸ್ತಿ ಆ ಜನಗಳಿಗೆ ಪ್ರಯೋಜನ ಅಂಡು ಕೋಡೆ ಕಾಂಡ ಒಂಜಿ ಕ್ಯಾನ್ಸರ್ ಪೇಷಂಟಿಗೆ ವಿಶೇಷವಾದ ಅರೆಗೆ ನೀರ್ಲ ಬಂಜಿಗೆ ಬೋಪುಜಿ ಅರೆನ ಆಸ್ಪತ್ರೆಗಳಲ್ಲಿ ಎತ್ತಂದು ಪೋಪನ ಸಾಧ್ಯತೆ ಹೆಜ್ಜಿ ಆಂಡಲ ನಲಿನನ್ನ ಪುದರ್ ಪಂಡದು ವ್ಯಾನ್ಲಾಕ್ ಆಸ್ಪತ್ರೆಯಲ್ಲಿ ಎತ್ತಂದು ಹೋದು ವ್ಯಾನ್ಲಾಕ್ ಆಸ್ಪತ್ರೆ MP ಇತ್ತೆ ಬರ್ಪೇರೆ 6 ಪಂಡರು ಇಂಚಂಚ ಅಕ್ಕಳು ಸಂಬಂಧಪಟ್ಟಿನಂಜಿನ ಡಾಕ್ಟರ್ನಾಗ್ಲು ತಕ್ಷಣ ಸ್ಪಂದನ ಮಂತದ್ದು KMC ಆಸ್ಪತ್ರೆ ಕಡಪಡ್ದು ತಕ್ಷಣ ಎಂಚಿನ ಟ್ರೀಟ್ಮೆಂಟ್ ಬೋಡು ಆ ಟ್ರೀಟ್ಮೆಂಟ್ ಕೊರಡು ಪಂಪನ ಒಂಜಿ ಎನ್ನುವಂತ ಅಂಚಿನ ಏತ್ ಪೇಷಂಟ್ನಗ್ಲಿಗೆ ಏತು ರೋಗಿನಗಳಿಗೆ ಸಹಾಯ ಆತನು ಪಣ್ಣನಾಡ ಆಯ್ತು ಲೆಕ್ಕ ತೆಗಿನಗಂದು ಅವು 1 2 3 4 ನಿರಂತರವಾದ 100 ಯೋಜನೆಯನ್ನು ಫಲಪ್ರದವಾದ ಮಂಗಳೂರು ಲೋಕಸಭೆದ ಇಲ್ಲಡೆ ಹಳ್ಳಿಗೆ ಗಲ್ಲಿಗೆ ಪ್ರತಿ ವರಿಯಾಗೆ ಎತ್ತದ ನಂಚಿನ ಬೇಲೆ ಮಂತಿದ್ದಾರೆ ನಲಿನನ್ನೇ ಬೇಲೆ ಮಂತಿದ್ದಾರೆ ಅಂಚಿನ ನಲಿನನ್ನು ದೂರ ಇರಲ್ಲ ಮನಸ್ಸು ಬರ್ಪುನು ಅಂಚಿನ ನಲಿನನ್ನು ದೂರ ಇರಲ್ಲ ಆ ನಾಳಾಯಿ ಬರ್ಪುನು ಪಣ್ಣನಾಡ ಅಕ್ಲೆ ಏರಿಗೆ ಎಂಚ ಬುದ್ಧಿ ಪಣ್ಣೋಲಿ ನನಗೆ ಗೊತ್ತಿಜ್ಜಿ ಅಕ್ಲೆ ಬುದ್ಧಿ ಏರು ಕೊರಿಯರು ಅಕ್ಲೆ ಎಂಚಿನ ಸಂದೇಶ ಕೊರಿಯರು ಬಂದ ನಮ್ಮಂಚಿನ ಕಾರ್ಯಕರ್ತರು ನಿಖಿಲಂಚಿನ ಕಾರ್ಯಕರ್ತರು ರಾತ್ರಿ ಬಗೆಲು ಹೋರಾಟ ಮಂತದೆ ಆ ಲೋಕಸಭೆ ಇಲೆಕ್ಷನ್ ದಾಖಲೆವನ್ನೇ 2,75,000 ಓಟು ತೆಪ್ಪದು ಕೊರ್ನೇ ಅಕ್ಲೆ ಉತ್ತರ ಅಂದು ಗೊತ್ತಾಂಡೆ ನಲಿನನ್ನೇ ಭ್ರಷ್ಟಾಚಾರಿ ಅತ್ತೆ ಗೊತ್ತಾನೆ ನಲಿನನ್ನೇ ನಾಮಿನೇಷನ್ ಪಾಡ್ನಾಗ ಅರನ ನಾಮಿನೇಷನ್ ಅರೆಡ ಕೈಟ್ ಕಾಸಿ ಎತ್ತುಂಡು ಬರಿತೇರೆ ಒಂಜಿ ಸಂಸದರಾದೆ ಅರನ ಕೈಟ್ ಕ್ಯಾಶ್ ಎತ್ತುಂಡು ಅರೆನ ಸ್ವಂತ ಅರ್ನ ಪುದಾಡ್ ಖಾಲಿ ಒಂಜಿ ಪರತ್ ಕಾರ್ ಎತ್ತಂಡು ಒಂಜಿ ಪರತ್ ಪ್ಲಾಟ್ ಇತ್ತನಲ್ಲ ಅರ್ನ ಬಡಿದಿರ ಪುದಾಡ್ ಎತ್ತಂಡು ಅರೆಗೆ ತೆಗೊಂಡಂಜಿನ ಗೌರವದನ ಅವು ಕೇವಲ ಸರ್ಕಿಟ್ ಹೌಸ್ಗೆ ಬತ್ತಂದನ 100 ಜನ ಲೈನ್ ಉಂತೊಂದಿತ್ತೇರೆ ಒಂಜೊಂಜಿ ಸತಿ ನಮ್ಮ ಸರ್ಕಿಟ್ ಹೌಸ್ಗೆ ತಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳನ್ನು ಬಂದೊಂದು ಪವನಂದ ಅವಳು ಲೈನ್ ಕಟ್ಟಲೆ ಜನ ಇರ್ತೇವೆ ಅವಳು ಆರೋಗ್ಯದ ಅಂತ ಹಾರ್ಟ್ ಪೇಷಂಟ್ ಇರ್ತಾರೆ ಕ್ಯಾನ್ಸರ್ ಪೇಷಂಟ್ ಇರ್ತಾರೆ ಬೇತೆ ಪೇಷಂಟ್ ನಕ್ಲಿರ್ತಾರೆ
ನೂರಾರು ಜೋಕ್ಲಿಗೆ ವಿದ್ಯಾದಾನ ಮನ್ಪುನಂಜಿನ ಅವಕಾಶ ಮಂತ ಕೊಡ್ತಾರೆ. ಬೇತೆ ಬೇತೆ ಶಾಲೆ ಆದಿಪ್ಪು, ಬೇತೆ ಬೇತೆ ಸ್ಕೂಲ್ ಆದಿಪ್ಪು, ಬೇತೆ ಬೇತೆ ಕಾಲೇಜ್ ಆದಿಪ್ಪು, ಬೇತೆ ಬೇತೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಡಿಪ್ಲೊಮಾ ಕಾಲೇಜ್, ಬೇತೆ ಬೇತೆ ಪಾಲಿಟೆಕ್ನಿಕ್ ಏತ ಜನ ಬತ್ತು ಎನ್ನ ಮಗಗೆ ಸೀಟು ತೆಪ್ಪದು ಕೊರಲೆ, ಎನ್ನ ಮಗಳಿಗೆ ಸೀಟು ತೆಪ್ಪದು ಕೊರಲೆ ಬಣ್ಣನ ಪಾಪ ಆ ಸ್ವತಃ ಒಂಜಿಲ ಆಪುಜಿ ಬಣ್ಣನ ಆ ಕಾಲೇಜಿಗೆ ಹೋದು ಸೀಟು ತೆತ್ತು ಕೊಡ್ತಾನ ಜನ ನೂರಾರು ಸಾವಿರಾರು ವ್ಯವಸ್ಥೆ ಉಂಡು. ನೀನು ಏರು ಪನೋಡಾಯಿನಿ ನಮ್ಮಂಚನಗಳು ಪನೋಡಾಯಿನಿ, ಏರು ಪಬ್ಲಿಕ್ ಮನ್ಪೊಡಾಯಿನಿ ನಮ್ಮಂಚನಗಳು ಪಬ್ಲಿಕ್ ಮನ್ಪೊಡಾಯಿನಿ. ಆಯ್ತ ಒಟ್ಟಿಗೆ ಬಿರಲು ತೋಜ ಒಂದು ಇತ್ತನ ಹಾಕಲೆ ಹೆಂಗೆ ಖುಷಿ ಆಡು. ನಮ್ಮ NIT ಗೇಡು ಓಟ್ ಗೆಲ್ತದೆ. ಆ ಗೆಲ್ತದಾದ ನಮ್ಮ ಮಂಗಳೂರು ಆ ಸಿಟಿಗೆ ಬಂದಾಗ ಏರೇರು ವಿರೋಧ ಮಂತೊಂದಿತ್ತೇರು, ಏರೇರು ವಾಟ್ಸಪ್ ಫೇಸ್ಬುಕ್ ಮೇರೆನೆ ಅತ್ಯಂತ ಹೀನ ರೀತಿ ಅಪಮಾನ ಮಂತೊಂದಿತ್ತಾರ. ಅಕ್ಕಲೆ ಪೂತಮಾಲೆ ಬರ್ತದೆ ಉಂತದನ್ನಾಗ ಹೆಂಗು ಖುಷಿ ಆಂಡು ಒರಿಯನ ಬೆರಿಬೊಟ್ಟದು ಕೆಂಡಾನೆ ಅನ್ನ ಇನಿ ಆಂಡಲ ಇರೆಗೆ ಜ್ಞಾನೋದಯ ಅನ್ನತ್ತ ದೇವರ ಇರೆಗೆ ನಾನಾತ್ ಎಡ್ಡ ಶಕ್ತಿ ಕೊರಡು ಅರೆ ಒಟ್ಟಿಗೆ ಬೆನ್ಪುಣ ಆರು ಬೆನ್ಪುನೊಟ್ಟಿಗೆ ನಮ್ಮ ಪುಗೆಲು ಕೊರ್ಕ ಅಂದು ಅತ್ತೆ ಎನ್ನ ತಪ್ಪಾತನು ಪುಣ್ಯಾತ್ಮ ತಪ್ಪಾತನ ಇರೆಗೆ 10 ಸತ್ಯ ಬಂಡಲ ಇರೆ ಅರ್ಥ ಆತಿಜಿ ಇತ್ತ ಇರೆಗ ಇತ್ತ ಅನ್ಲ ಜ್ಞಾನೋದಯ ಅನ್ನತ್ತ ಬರ್ಪುಣ ನಾನೊಂದು ಸತ್ಯಲ್ಲ ನಲಿನನ್ನೇಗೆ ಮಂಗಳೂರು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಯಾರ ಸಾಧ್ಯತೆ ನೂದೇಕು ದಾದ ಬಂಡ ಅರ್ಲೆಕ್ಕ ನೂದೇಕು ಸಮಯ ಕೊರ್ಪುನ ಜನ ಬೊಕ್ಕೊಂಜೆ MP ಒಲ್ಲ ಇಪ್ಪಂದು ನಮ್ಮ MP ದುಂಬ ಇತ್ತೇರು ಒಂಜಿ 3 ತಿಂಗಳ್ಗ 4 ತಿಂಗಳ್ಗ ನಮ್ಮಡೆ ಬರೊಂದಿತ್ತೇರು ಎಡ್ಡ ಬೇಲೆ ಮಂತೊಂದಿತ್ತೇರು ಆಂಡ ಈ ಪುಣ್ಯಾತ್ಮ ದೇವಾಲಯಕ ಏರೆಗಲ ಕಾಂಡಿಡ್ದು ಕತ್ತಲೆ ಮುಂಟವಾದ ತನ್ನನ್ನು ತಾನು ಅರ್ಪಣೆ ಮಂತದ್ದು ಸಮಾಜವು ಸೇವೆ ಮನ್ಪುನಂಜನ ಅವಕಾಶ ಏರೆಗಲ ತೆಗೆದಿಪ್ಪಂದು ಅರೆಗೆ ಪನಿಯಾರ ಅಪ್ಪನ 6 ಮಂತನ ಬೇಲೆ ನಂದು ಏತಾ ಜನ ಚೇಲೆಂದು ಪನಿಯಾರ ಸ್ಟಾರ್ಟ್ ಮಂತೇರು ಏತಾ ಜನ ಬಂಡೇರು ಈರಾರನ ಪಿರೋಡೆ ಬೋಪಣಕ್ಲದು ಬಂಡೇರು ಏತಾ ಜನ ಜಾತಿದ ವರ್ಣನೆ ಮಂತೇರು ಆಂಡ ಓವು ಜಾತಿ ಓವು ಚೇಲೆ ಅವು ದಾಳಾಯಿಜಿ ಅವು ಜಾತಿ ಚೇಲೆ ಓವು ಇತ್ತನಲ್ಲ ಭಾರತೀಯ ಜನತಾ ಪಾರ್ಟಿದ ಚಿನ್ನ ಕಮಲ ಅವು BJP ಅವುದೇ ಪಣ್ಣನ ಅನ್ನಲ್ಲ ಜನಗಳು ಇಜ್ಜನ್ನ ಈ ಸತಿ ಸೋಪೇರು ಅನ್ನ ಸೋತು ನನ್ನ ನರೇಂದ್ರ ಮೋದಿಜಿ ಪ್ರಧಾನಿ ಆಪ್ಯಾರ ಅಂದ ಕೆಲವುದಕ್ಲೆ ಕೇಂದ್ರೆ ಒಂಜಿ ಸೋತು ನನ್ನ ದಾಳ ಆತ್ಮಲ್ಲ ಪೆಟ್ಟಾತ್ ಪುಣ್ಯಾತ್ಮರೇ ನಾನಲ್ಲ ಮನಸ್ಸು ಬರರು ಒಂಜಿ ವೇಳೆ ಸೆಂಟ್ರಲ್ ನಮ್ಮನೆ ಅಧಿಕಾರ ಬಂದಾಗ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಆವು ಇನಿ ಏರ್ಲ ಫ್ಲೈಓವರ್ದ ವಿಷಯವನ್ನು ಬಾತೇರ್ಜೇರು ತೊಕ್ಕೊಟ್ಟು ಫ್ಲೈಓವರ್ ಲೋಕಾರ್ಪಣೆ ಅಂಡು ಇನಿ ಭಾರಿ ಶೋಕಡು ಬ್ಲಾಕ್ ಅವನೇ ಗಾಡಿ പോകുന്നുണ്ട് ಪಂಪೋಯಲ್ ಫ್ಲೈಓವರ್ ರಾತ್ರಿ ಬಗೆಲು ಬೇಲ ಒಂದುಂಡು ಡಿಸೆಂಬರ್ ಇಜ್ಜಿಂದ ಮಾರ್ಚ್ 16 ತಾರೀಕಿದ ಉಲೈ ಲೋಕಾರ್ಪಣೆ ಆಪಣ ಬಂಡೇರು ಆಯ್ತ ಒಟ್ಟಿಗೆ ಸ್ಮಾರ್ಟ್ ಸಿಟಿ ಕರ್ನಾಟಕ ರಾಜ್ಯದ ಸ್ಮಾರ್ಟ್ ಸಿಟಿ ಮಂಗಳೂರು ಒಂಜಿ ಗುರುತಿಸೋರ್ನಂಡ ಕಾಂಗ್ರೆಸ್ MLA ನಕ್ಲೆ ಕಾಂಗ್ರೆಸ್ ಮಿನಿಸ್ಟರ್ ನಕ್ಲೆ ಪ್ರಯತ್ನ ಅತ್ತೆ ಅಕ್ಲನ ಬೆಗರು ಭೂಮಿಗೆ ಬೂರ್ದಿನ ಅತ್ತೆ ನಲಿನನ್ನೇ ಅವಳು ವಾ ಇಲಾಖೆಗೆ ಪೋಡು ಒವ್ವು ಮಿನಿಸ್ಟರ್ ನಕ್ಲೆ ಪತ್ತೋಡು ಪ್ರಧಾನಿನ ಆ ಅರ್ನ ಕಾರ್ಯಾಲಯ ಪೋದು ಎಂಗ್ಲನ ಮಂಗಳೂರಿನ ಅಭಿವೃದ್ಧಿ ಮನ್ಪುಲೆ ಮಂಗಳೂರು ಎಡ್ಡೆ ಪೋರ್ಟ್ ಉಂಡು ಎಡ್ಡೆ ವಿಮಾನ ನಿಲ್ದಾಣ ಉಂಡು ಪ್ರತಿಯೊಂದು ವ್ಯವಸ್ಥೆ ಉಂಡು ವಿದ್ಯಾವಂತರೆ ವಿದ್ಯಾಕಾಶಿ ಅವಳು ಸ್ಮಾರ್ಟ್ ಸಿಟಿ ಮನ್ಪುಲೆ ಅಂತ ಪಂಡದು ನಿರಂತರವಾಗಿ ನಾವು ಹೋರಾಟ ಹೊಡೆದಾದೆ ಮಂಗಳೂರು ಸಿಟಿ ಸ್ಮಾರ್ಟ್ ಸಿಟಿ ಆಂಡೆ ಮಂಗಳೂರು ಸಿಟಿ ಸ್ಮಾರ್ಟ್ ಸಿಟಿ ಆದ ಶಾಲೆ ಉದ್ಘಾಟನೆ ಒಂಜಿ ಈ ರೀತಿಯ ಉದ್ಘಾಟನೆ ಅವಳದು ಕಣ ಕಟ್ಟಿನಾಗ ಅವಳು ಇತ್ತು ನಂಚಿನ ಆ 7 MLA ನಗಲ್ಲ ಅವಳು ಫ್ಲೆಕ್ಸ್ ಮಾಡಿಯಾರ ಶುರು ಮಂತೇರು ಇನ್ನು ಎಂಕ್ಲನ ಪ್ರಯತ್ನ ಸ್ಮಾರ್ಟ್ ಸಿಟಿ ಬೈದಿನಿ ಆ ಸ್ಮಾರ್ಟ್ ಸಿಟಿಗೆ ಅಕ್ಲೆಗೆ ಉದ್ಘಾಟನೆ ಮಾಡ್ಕೊಂಡು ಯೋಗ ದೇವರ ಕುರ್ಜೇರು ಅವು ನಲಿನನ್ನ ಕೈ ಹಿಡ್ದು ನಮ್ಮ ಭಾರತೀಯ ಜನತಾ ಪಾರ್ಟಿದ ಆ 7 MLA ನಕ್ಲೆನ ಕೈ ಇಟ್ಟು ಉದ್ಘಾಟನೆ ಮಾಡ್ಕೊಂಡು ಅವಕಾಶ ತಗೊಂಡೆ ವೇದಿಕೆಗೆ ಬರಬೇಕು. ರವೀಂದ್ರ ರಾಜ್ ಉಳ್ಳಾಲ್ ರವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. बोलो भारत माता की, बोलो भारत माता की, वंदे वंदे भारतीय जनता पार्टी की, नलीन कुमार कटील जी की, नलीन कुमार कटील जी की, नलीन कुमार कटील जी की, नरेंद्र मोदी जी की, नरेंद्र मोदी जी की.
ಪೇಟ ಹಾಕಿ ಸ್ಮರಣಿಕೆಗಳನ್ನು ಕೊಟ್ಟು ಸಾವಧಾನ್ ಸಾವಧಾನ್ ಅತ್ಯಂತ ಪ್ರೀತಿಯಿಂದ ಅಭಿನಂದನೆ ಮಾಡೋದನ್ನು ನೋಡಿ ನಿಮ್ಮೆಲ್ಲರ ಜೊತೆಯಲ್ಲೂ ಕೂಡ ನಾನು ಸಂತೋಷಪಟ್ಟಿದ್ದೆ. ನನಗೆ ನಳಿನ್ ಕುಮಾರ್ ಅಂದರೆ ಇಷ್ಟ ಯಾಕೆ ಅಂದರೆ, ಎಲ್ಲರಿಗೂ ಕೂಡ ಕಾರ್ಯಕರ್ತರಾಗಿ ಇಷ್ಟ, ನಮ್ಮ ಮುಖಂಡರಾಗಿ ಇಷ್ಟ, ನಮ್ಮ ಸಂಸದರಾಗಿ ಇಷ್ಟ, ನಮಗೆ ಅನುದಾನ ಕೊಟ್ಟೋದಕ್ಕೋಸ್ಕರ ಇಷ್ಟ ಅನ್ನುವಂಥ ಭಾವನೆಗಳಿರುತ್ತಲ್ಲ. ನನಗೆ ನಳಿನ್ ಕುಮಾರ್ ಇಷ್ಟ ಯಾಕೆಂದರೆ ಅವರ ಬದ್ಧತೆಗೆ, ಅವರ ಪಾರ್ಟಿಯ ಬದ್ಧತೆಗೆ ಮತ್ತು ಅವರ ಕಾರ್ಯಕ್ರಮದ ಸಿದ್ಧತೆಗೆ, ಪಾರ್ಟಿಯ ಚಟುವಟಿಕೆಯ ಬದ್ಧತೆಗೆ, ಕಾರ್ಯಕ್ರಮದ ಸಿದ್ಧತೆಗೆ, ನೇರ ನಡತೆಗೆ ಮತ್ತು ಆಡಿದ ಮಾತನ್ನು ಉಳಿಸಿಕೊಳ್ಳುವಂಥ ರೀತಿಗೆ, ವಿಶ್ವಾಸಾರ್ಹವಾದಂಥ ರಾಜಕಾರಣಕ್ಕೆ, ಈ 5 ಕಾರಣಗಳಿಗೋಸ್ಕರ ನಳಿನ್ ಕುಮಾರ್ ನನಗೆ ಇಷ್ಟ ಆಗ್ತಾರೆ ಅನ್ನೋ ಮಾತುಗಳನ್ನು ಹೇಳಲಿಕ್ಕೆ ನನಗೆ ಹೆಮ್ಮೆ ಮತ್ತು ಅಭಿಮಾನ. ಭಾರತೀಯ ಜನತಾ ಪಕ್ಷ ಎಂಥ ವ್ಯಕ್ತಿಗಳನ್ನು ಹುಟ್ಟುಹಾಕಬಹುದು ಅನ್ನೋದಕ್ಕೆ ಈ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 3 ಬಾರಿ ಅತ್ಯಂತ ಹೆಚ್ಚು ಬಹುಮತದಿಂದ ಆಯ್ಕೆಯಾಗಿ ಜನಮಾನಸದಲ್ಲಿ ಅಚ್ಚೊತ್ತಿ ಬೆಳೆದು ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರ ವೇದಿಕೆಯನ್ನು ಹಂಚಿಕೊಂಡು ಇಷ್ಟೊಂದು ಎತ್ತರಕ್ಕೆ ಬೆಳೆದ ಮೇಲೂ ಕೂಡ ನಳಿನ್ ಕುಮಾರ್ ಅವರು ಇನ್ನೂ ಸಾಮಾನ್ಯ ಕಾರ್ಯಕರ್ತರಿದ್ದಾರೆ ಅನ್ನೋದೇ ನಮಗೆಲ್ಲ ಇಷ್ಟ ಮತ್ತು ಸಂತೋಷ ಅನಿಸುತ್ತೆ. ಮೊನ್ನೆ ಒಂದು ಮೀಡಿಯಾವನ್ನು ಗಮನಿಸ್ತಾ ಇದ್ದೆ. ಯಾವಾಗಲೂ ನಮ್ಮನ್ನೆಲ್ಲ ಟೀಕೆ ಮಾಡೋರು ಅವರು. ಮಾತಿನ ಮಧ್ಯದಲ್ಲಿ ಚರ್ಚೆಗೆ ಬರುತ್ತೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕರ್ತರು, JDSನ ಕಾರ್ಯಕರ್ತರು ಪಾರ್ಟಿಯ ಸಿದ್ಧಾಂತಗಳ ಬಗ್ಗೆ ಚರ್ಚೆಗೆ ಬರುತ್ತೆ. ಆಗ ಮೀಡಿಯಾದಲ್ಲಿ ಕುಳಿತಿರುವಂಥ ವ್ಯಕ್ತಿ ಹೇಳ್ತಾರೆ, ನೋಡ್ರಿ BJPಗೂ ಕಾಂಗ್ರೆಸ್ಸಿಗೂ ಹೋಲಿಸಬೇಡಿ. ಮೀಡಿಯಾಕ್ಕೆ ನಾವು ಹೇಳೋದಿಲ್ಲ, BJP ಅವ್ರು ಹೇಳ್ತಾ ಇಲ್ಲ. BJPಯ ಸ್ಥಾನೀಯ ಸಮಿತಿ ಅಧ್ಯಕ್ಷನೋ ಮಂಡಲದ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಹೇಳಿದ್ದಲ್ಲ, ನಮ್ಮ ಜಯರಾಮ್ ಶೆಟ್ಟಿ ಹೇಳಿದ್ದಲ್ಲ, ಸಂಬಂಧವೇ ಇಲ್ಲದೆ ಇರುವಂಥ ಒಬ್ಬ ಮೀಡಿಯಾ ಪ್ರಮುಖ ಹೇಳ್ತಾರೆ. ನೀವು ಏನು ಬೇಕಾದರೆ ಹೇಳಿ, BJPಗೂ ಮತ್ತು ಕಾಂಗ್ರೆಸ್ಸಿಗೂ ಹೋಲಿಸಬೇಡಿ. ಕಾಂಗ್ರೆಸ್ ಬೆಳೆದು ಬಂದಿರುವಂಥ ಪರಿ, ಅವರ ಅಧಿಕಾರ, ಅವರ ಹಣ, ಅವರ ವ್ಯವಸ್ಥೆಗಳು, ಇದನ್ನೇ ಮಾನದಂಡವಾಗಿ ಇಟ್ಕೊಂಡು ಕಾಂಗ್ರೆಸ್ ಬೆಳೆಯಿತು. ಅದನ್ನು ಗಮನದಲ್ಲಿಟ್ಕೊಂಡೇ ಗಾಂಧೀಜಿಯವರು ಹೇಳಿದ್ರಂತೆ, ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ಸನ್ನು ವಿಸರ್ಜಿಸಬೇಕು ಅಂತೇಳಿ. ಅವ್ರ ಮಾತು ಕೇಳದೇ ಇರೋದ್ರಿಂದಾಗಿ ಇವತ್ತು ಆ ಪಕ್ಷ ತನ್ನ ಘನತೆಯನ್ನು ಕಳೆದುಕೊಂಡಿತ್ತು ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಕಾಂಗ್ರೆಸ್ಸಿಗೂ BJPಗೂ ಹೋಲಿಸಬೇಡಿ. ಅಧಿಕಾರ ಹಣ, ಅಧಿಕಾರ ಹಣ, ಅಧಿಕಾರ ಹಣದ ಆಧಾರದಲ್ಲೇ ಕಾಂಗ್ರೆಸ್ ಬೆಳೆಯಿತು. ಆದರೆ ಭಾರತೀಯ ಜನತಾ ಪಕ್ಷ ಯಾವ ಆಧಾರದಲ್ಲಿ ಬೆಳೀತು ಅಂತ ಹೇಳಿದರೆ, ರಾಷ್ಟ್ರೀಯತೆ ಆಧಾರದಲ್ಲಿ, ರಾಷ್ಟ್ರಭಕ್ತಿಯ ಆಧಾರದಲ್ಲಿ, ವ್ಯಕ್ತಿಗಿಂತ ದೇಶ ಮೊದಲು ಎನ್ನುವ ವಿಚಾರದ ಆಧಾರದ ಮೇಲೆ ಭಾರತೀಯ ಜನತಾ ಪಕ್ಷ ಬೆಳೀತು. ಭಾರತೀಯ ಜನತಾ ಪಕ್ಷ ಇವತ್ತು ಈ ಮಟ್ಟಕ್ಕೆ ಮುಟ್ಟಿದ್ದಿದ್ದರೆ, ಕೇಂದ್ರದಲ್ಲಿ ಅಧಿಕಾರದ ಸೂತ್ರವನ್ನು ಹಿಡಿದಿದ್ದರೆ, ದೇಶದ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಕಮಲಗಳು ಅರಳಿದ್ದಿದ್ದರೆ, ಅದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷವ ಮೂಲ ಸ್ವರೂಪವಾಗಿರುವಂಥ ಜನಸಂಘ. ಆ ಜನಸಂಘದ ಕಾಲದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರೆಲ್ಲರೂ ಒಟ್ಟಾಗಿ ಬರೇ ತುಂಡು ಬಟ್ಟೆ ಉಟ್ಟು ಒಂದು ಚಡ್ಡಿ ಹಾಕ್ಕೊಂಡು ರಾಷ್ಟ್ರಕ್ಕೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿದರು. ಒಂದು ಕೈಯಲ್ಲೊಂದು ಕೋಲು ಹಿಡಿದು ಅದನ್ನೇ ದಂಡ ಅಂತೇಳಿ ಪ್ರಯೋಗ ಮಾಡಿದರು. ಅವಿವಾಹಿತರಾಗಿ ಬದುಕುಳಿದರು. ಹೆಗಲಲ್ಲೊಂದು ಚೀಲ ಹಾಕಿ ಯಾರೋ ಮನೆಯಲ್ಲಿ ಕೊಟ್ಟಂಥ ರೊಟ್ಟಿ ತಿಂದು ಇವತ್ತು ಈ ಮಟ್ಟಕ್ಕೆ ಪಾರ್ಟಿಯನ್ನು ಬೆಳೆಸಿದರು ಮತ್ತು ದೇಶವನ್ನು ಕಟ್ಟಿದರು. ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನು ಕಾಂಗ್ರೆಸ್ಸಿಗೆ ಹೋಲಿಸಬೇಡಿ ಅಂತ ಕೇಳಿದಾಗ ನಾನು ರೋಮಾಂಚಿತನಾಗ್ತೇನೆ. BJP ಬೆಳೆದು ಬಂದ ರೀತಿ ಅದು. ಅಂಥ ಹಲವು ವ್ಯವಸ್ಥೆಗಳಿದೆಯಲ್ಲ, ಅಂಥ ಹಲವು ವ್ಯಕ್ತಿಗಳು ರೂಪುಗೊಂಡ್ರಲ್ಲ. ರಾಷ್ಟ್ರಕ್ಕೋಸ್ಕರ ನನ್ನ ಬದುಕು, ದೇಶಕ್ಕೋಸ್ಕರ ನನ್ನ ಸಮರ್ಪಣೆ, ರಾಷ್ಟ್ರೀಯಕ್ಕೋಸ್ಕರ ನನ್ನ ಬದ್ಧತೆ, ನನಗಿಂತ ರಾಷ್ಟ್ರ ಮೊದಲು ಅಂತ ಹೇಳಿ ಬೆಳೀತಾ 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 ಒಂದಿಷ್ಟು ಬದುಕುಗಳು, ಒಂದಿಷ್ಟು ಕುಡಿಗಳು ಉರುಳುತ್ತಲ್ಲ, ಅಂಥ ವ್ಯಕ್ತಿಗಳಲ್ಲಿ ನಮ್ಮ ನಳಿನ್ ಕುಮಾರ್ ಒಬ್ಬರು ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ. ಯೋಚನೆ ಮಾಡಿದಾಗ ಕರ್ನಾಟಕ ಲೋಕಸಭೆ 28 ಲೋಕಸಭಾ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ತಿರುಗಾಟ ಮಾಡಿದ ನನ್ನ ಅನುಭವದ ಆಧಾರದಲ್ಲಿ ನಾನು ಹೇಳೋದಿದ್ದರೆ, ಇಡೀ 28 ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಖರ್ಚಾಗಿರುವುದು ಮತ್ತು ಅತ್ಯಂತ ಹೆಚ್ಚು ಕಾರ್ಯಕರ್ತರ ದುಡಿಮೆ ಆಗಿರೋದು ಯಾವುದು ಕೇಳಿದರೆ ಅದು ಮಂಗಳೂರು ಕ್ಷೇತ್ರ. ಅದರಲ್ಲಿ ಯಾರಿಗೆ ಅನುಮಾನಗಳು ಬೇಕಾಗಿಲ್ಲ. ಅಂಥ ಕ್ಷೇತ್ರದಲ್ಲಿ ನಿಂತ್ಕೊಂಡು ನಾನು ಹೇಳಿದ್ದೆ, ನನ್ನ ಅನುಭವದ ಆಧಾರದಲ್ಲಿ ಈ ಕ್ಷೇತ್ರದಲ್ಲಿ ನೀವು 2.5 ಲಕ್ಷಕ್ಕೆ ಮೇಲೆ ಗೆಲ್ತೀರಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದೆ ನಾನು. ಆ ಸಂದರ್ಭದಲ್ಲಿ ಹೇಳಿದಾಗ ಹೆಚ್ಚಾಗಿತ್ತೋ ಕಡಿಮೆ ಆಗಿತ್ತೋ ನನಗೆ ಗೊತ್ತಿಲ್ಲ.
ಅಂಕಿಅಂಶಗಳು ಫಲಿತಾಂಶ ಹೊರಗೆ ಬಿದ್ದಾಗ ನನಗನ್ನಿಸ್ತು, ನಾನು ಹೇಳಿದ್ದಲ್ಲ, ನನ್ನ ಅಂದಾಜು ಸರಿ ಇದೆ ಅಂತ ಅನಿಸಿತ್ತು ನನಗೆ. 2.5 ಲಕ್ಷಕ್ಕೆ ಮೇಲಾಗಿದ್ದಾರೆ, ಸರಿ ಇದೆ ಅಂತ ಅನಿಸುತ್ತೆ. ಇದರ ಆಧಾರದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ಗೌರವ, ಒಬ್ಬ ವ್ಯಕ್ತಿಯನ್ನು ನಮ್ಮ ಸಂಸದ ಅಂತೇಳಿ ಪ್ರೀತಿಸುವ ರೀತಿ, ಅವರ ಬಗ್ಗೆ ಸಮರ್ಥನೆ ಮಾಡುವಂಥ ಭಾವನೆಗಳು, ಅವರ ಚಟುವಟಿಕೆಗಳನ್ನು ನಿರ್ದಾಕ್ಷಿಣ್ಯವಾಗಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನುವಂಥ ಚಹರೆಗಳು, ಇದನ್ನೆಲ್ಲ ನೋಡಿದಾಗ ನನಗೆ ಅತ್ಯಂತ ಸಮಾಧಾನ ಮತ್ತು ಸಂತೋಷ ಆಗುತ್ತೆ. ಆ ಕಾರಣಕ್ಕೆ ನನ್ನೂರಿಂದ ಬಂದು ನಳಿನ್ ಕುಮಾರ್ ಅವರಿಗೆ ಅಭಿನಂದನೆಗಳು ಹೇಳುವಾಗ ಕಾರ್ಯಕರ್ತರ ತುಡಿತ ಮಿಡಿತವನ್ನು ಕಂಡುಕೊಂಡೇ ಬೆಳೆದಂಥ ನಳಿನ್ ಕುಮಾರ್. ನಾನು ಅವರು ಪ್ರಥಮವಾಗಿ ಪಾರ್ಲಿಮೆಂಟಿಗೆ ನಿಂತಾಗ ನಾನು MLC ಆಗಿದ್ದನಷ್ಟೇ. ನನಗೆ ಇಡೀ ಜಿಲ್ಲೆಯ ಪರಿಶ್ರಮಗಳು ನನಗೆ ಗೊತ್ತಿರಲಿಲ್ಲ. ಬರೀ ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ಗ್ರಾಮಗಳು ಕೂಡ ನನಗೆ ಗೊತ್ತಿರಲಿಲ್ಲ. ಆವಾಗಿನ ನಳಿನ್ ಕುಮಾರ್ ಹೇಗಿದ್ದಾರೋ, ಆವಾಗ ಎಷ್ಟು ವರ್ಷ ಕೆಳಗೆ? 11 ವರ್ಷದ ಕೆಳಗೆ ಲೆಕ್ಕಾಚಾರ ತೆಗೆದು ನಾನು ಸ್ವಲ್ಪ ಹುಡುಗನಾಗಿದ್ದೆ. ಈಗ ನಾನು ಮುದುಕ ಆಗಿದ್ದೆ. ಆದರೆ 11 ವರ್ಷದ ಕೆಳಗಿನ ನಳಿನ್ ಕುಮಾರ್ ಹೇಗಿದ್ದಾರೋ 1 ಇಂಚು ಕೂಡ ಹೆಚ್ಚು ಕಡಿಮೆ ಇಲ್ಲ. ಇವತ್ತು ಹಾಗೆ ಇದ್ದಾರೆ, ಅನುಮಾನಗಳು ಬೇಡ. ಹಾಗಾಗಿ ನಳಿನ್ ಕುಮಾರರ ಕಾರ್ಯಕರ್ತರ ಸ್ಪಂದನೆ ಮಟ್ಟಿಗೆ 2 ಮಾತಿಲ್ಲ. ಒಂದು ಅದ್ಭುತವಾದಂಥ ಅಭಿನಂದನೆಗಳನ್ನು ನೀವು ಮಾಡಿದ್ದೀರಿ. ನನಗೆ ಸಂತೋಷ ಅನಿಸಿದೆ. ಕಾರ್ಯಕರ್ತರ ತುಡಿತಗಳು, ಅವರ ಭಾವನೆಗಳು, ಅವರ ಪ್ರೀತಿ, ಅವರ ಆಶಯಗಳು, ಇದನ್ನೆಲ್ಲ ನೋಡಿದಾಗ ನನಗೆ ತುಂಬ ಸಂತೋಷ ಅನಿಸಿತ್ತು. 1900 ಬೂತ್ಗಳಲ್ಲಿ 1900 ಬೂತ್ಗಳು ಈ ಲೋಕಸಭಾ ಕ್ಷೇತ್ರದಲ್ಲಿ, 8 ವಿಧಾನಸಭಾ ಕ್ಷೇತ್ರ. ಆ ಕಾರ್ಯಕರ್ತರು ಪಾರ್ಟಿಗೋಸ್ಕರ ಬಡಿದಾಡದ ಮಾಡಿದಂಥ ರೀತಿ, ನರೇಂದ್ರ ಮೋದಿಯವರು ಬಂದು ಹೋದ ನಂತರ ಅದು ಆಗಿರುವಂಥ ಬದಲಾವಣೆಗಳು, ಸಮಾಜದ ಕಟ್ಟ ಕಡೆ ಮನುಷ್ಯನು ಕೂಡ ರಾಷ್ಟ್ರಕ್ಕೋಸ್ಕರ ನಾನು ಓಟ್ ಹಾಕ್ತೇನೆ ಅನ್ನುವಂಥ ಭಾವನೆಗಳನ್ನು ಬಿಂಬಿಸಿದ ರೀತಿ ಇದೆಯಲ್ಲ. ಕಾರ್ಯಕರ್ತರು ಹೋಗಿ ಮನೆ ಮನೆ ಹೋಗಿ ಹೇಳಿದ್ದೇನು ನಾವೆಲ್ಲ, ನಳಿನ್ ಕುಮಾರ್, BJP, ಕಮಲ ಅನ್ನೋದು ಒಂದು ಭಾಗ, ಭಾರತೀಯ ಜನತಾ ಪಕ್ಷ ಒಂದು ಭಾಗ, ನರೇಂದ್ರ ಮೋದಿ ರಾಷ್ಟ್ರಭಕ್ತ ಅನ್ನೋದೊಂದು ಭಾಗ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಉಳಿಬೇಕಾದ್ರೆ ನೀವೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಓಟು ಕೊಡಬೇಕು, ನಳಿನ್ ಕುಮಾರ್ಗೆ ಗೆಲ್ಲಿಸಬೇಕು, ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರ ತಂಡ ಮನೆ ಮನೆಯಲ್ಲಿ ಕುಳಿತುಕೊಂಡು ಮಾತಾಡಿದ ರೀತಿ ಇದೆಯಲ್ಲ, ಅತ್ಯಂತ ಕಡು ಬಡವನು ಕೂಡ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಅತ್ಯಂತ ಕೂಲಿ ಮಾಡುವ, ಶೇಂದಿ ತೆಗೆಯುವ, ಮೀನು ಹಿಡಿಯುವ, ಗಾರೆ ಮಾಡುವವ, ರಿಕ್ಷಾ ಡ್ರೈವರು, ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೋಸ್ಕರ ಬಡಿದಾಡುವಂಥ ಬಡವರಿದ್ದಾರಲ್ಲ, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅವರೆಲ್ಲರೂ ನನ್ನ ರಾಷ್ಟ್ರ, ನನ್ನ ರಾಷ್ಟ್ರ, ನನ್ನ ರಾಷ್ಟ್ರ, ನಾನು BJP, ನಾನು ನರೇಂದ್ರ ಮೋದಿ, ನಾನು ಭಾರತೀಯ ಜನತಾ ಪಕ್ಷ, ನಾನು ಕಮಲ, ನಾನು ನಳಿನ್ ಕುಮಾರ್ ಅಂತ ಹೇಳುವಂಥ ಆ ಭಾವನೆಗಳ ಉದ್ಘೋಷಗಳಿದೆಯಲ್ಲ, ಅದು ಕಾರ್ಯಕರ್ತರ ಶ್ರಮ ಅನಿಸ್ಬಿಡುತ್ತೆ ನನಗೆ. ಅದು ಕಾರ್ಯಕರ್ತರ ಶ್ರಮ, ಅದು ಒಬ್ಬ ಮುಖಂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ಪರಿಶ್ರಮದಿಂದ ನಳಿನ್ ಕುಮಾರ್ ಅವರ ಆ ಗೆಲುವಿನ ರೀತಿ ನಮಗೆಲ್ಲರಿಗೆ ಹೆಚ್ಚು ಸಂಭ್ರಮ ಮತ್ತು ಹೆಚ್ಚು ಸಂತೋಷ ಮತ್ತು ಹೆಚ್ಚು ಸಮಾಧಾನಗಳು ತಂದಿದೆ. ಒಂದು ಮಾತು ನಮಗೆಲ್ಲರಿಗೆ ನೆನಪಿರಲಿ, ಅನೇಕ ಬಾರಿ ಕೆಲವರು ಹೇಳ್ತಾರೆ, ನಮ್ಮ ಕ್ಷೇತ್ರಕ್ಕೆ ಶ್ರೀನಿವಾಸ ಪೂಜಾರಿ ಅವರೇ, ನಾವೆಲ್ಲ BJP ಓಟ್ ಹಾಕೋದು BJPಗೆ, ಆದರೆ ಒಂದು ಬೇಜಾರುಂಟು ನಮಗೆ, ನಮ್ಮ ವಾರ್ಡಿಗೆ ಹಣ ಕೊಡಲೇ ಇಲ್ಲ ಅಂತೇಳಿ. ಒಬ್ಬ ಸಂಸದನಿಗೆ ಬರುವಂಥದ್ದು, ಸಮರ್ಥನೆಗೋಸ್ಕರ ಹೇಳಿಲ್ಲ ನಾನು, ಒಬ್ಬ ಸಂಸದನಿಗೆ ಬರುವಂಥದ್ದು 1900 ವಾರ್ಡ್ಗಳು, ಮತಗಟ್ಟೆಗಳು. ನೀವೊಂದು ಸರ್ತಿ ಲೆಕ್ಕ ತೆಗೀರಿ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಒಂದು ವಾರ್ಡ್, ಅವನ ವಾರ್ಡ್ ಯಾವ್ದು ಕೇಳಿದ್ರೆ ಒಂದು ವಾರ್ಡ್, ಒಬ್ಬ ಪುರಸಭಾ ಸದಸ್ಯನಿಗೆ ಒಂದು ವಾರ್ಡು, ಒಬ್ಬ ಪಟ್ಟಣ ಪಂಚಾಯತ್ ಸದಸ್ಯನಿಗೆ ಒಂದು ವಾರ್ಡು, ಒಬ್ಬ ನಗರ ಪಾಲಿಕೆ ಸದಸ್ಯನಿಗೆ ಒಂದು ವಾರ್ಡ್, ಒಂದು ಮತಗಟ್ಟೆ. 300 ಮನೆಗಳು, 400 ಮನೆಗಳು, 500 ಮನೆಗಳಿರುವಂಥ ಒಂದು ಮತಗಟ್ಟೆಯನ್ನು ಪೂರ್ಣ ಪ್ರಮಾಣದಲ್ಲಿ ಸಂತೃಪ್ತಿಪಡಿಸೋದು ಕಷ್ಟ. ನನ್ನ ಅನುಭವ ಹೇಳಿದ್ದು ನಾನು ನಿಮಗೆ, ಸುಮ್ಮನೆ ಹೇಳಿಲ್ಲ. 2 ಜಿಲ್ಲೆಗೆ ಶಾಸಕ ಅನ್ನುವ ಕಾರಣಕ್ಕೆ ಹೇಳಿದ್ದಲ್ಲ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ ಒಂದು ಕಾಲದಲ್ಲಿ. ನನ್ನ ಅನುಭವದ ಆಧಾರದಲ್ಲಿ ಹೇಳಿದೆ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಂದ ಒಬ್ಬ ನಗರಸಭಾ ಸದಸ್ಯನವರೆಗೆ ಅವನ ವಾರ್ಡ್ನಲ್ಲಿರುವಂಥ ಪೂರ್ಣ ಜನರನ್ನು ತೃಪ್ತಿ ಮಾಡಿಸುವ ಸುಲಭದ ಕೆಲಸ ಅಲ್ಲ. ಅಂಥದ್ರಲ್ಲಿ 1900 ಬೂತನ್ನು ಸಂಪರ್ಕಪಡಿಸುವುದು ಮತ್ತು ಸಂತೃಪ್ತಿಪಡಿಸುವುದು ಸುಲಭದ ಕೆಲಸ ಅಲ್ಲ. ಆದರೆ ಒಂದೇ ಒಂದು ಸಮಾಧಾನ, ನನಗೆ ಸಂತೋಷ ಏನಂತ ಹೇಳಿದರೆ, ಹೊಗಳಿಗೋಸ್ಕರ ಹೇಳಿದ್ದಲ್ಲ ನಾನು, ಮೊದಲಿಂದ ಹೇಳಿದ್ದೆ, ಈಗಲೂ ಹೇಳ್ತೇನೆ, ಎಲ್ಲಿ ಬೇಕಾದರೂ ಹೇಳ್ತೇನೆ. ಬೆಳಗ್ಗೆ 5:30 ಗಂಟೆಗೆ ಕಟೀಲಮ್ಮನ ದೇವಸ್ಥಾನದಿಂದ ಎದ್ದರೆ ರಾತ್ರಿ 12 ಗಂಟೆವರೆಗೆ ಜನರ ಮಧ್ಯೆ ಓಡಾಡುವಂಥ ಸಂಸದೆ ಯಾರು ಕೇಳಿದರೆ, ಇಡೀ ಕರ್ನಾಟಕದಲ್ಲಿ ನಳಿನ್ ಕುಮಾರ್ ನೆನಪಿರಲಿ, ಬದಲಾವಣೆಗಳು ಇರಲಿ, ಇದರಲ್ಲಿ ಬದಲಾವಣೆಗಳಿರಲಿ. ಯಾವ ಆಡಂಬರಕ್ಕೋಸ್ಕರ ಹೇಳಿದ್ದಿಲ್ಲ. ನಾನು ಯಾವುದೋ ನಿಮ್ಮ ದೊಡ್ಡ ಮೈದಾನದಲ್ಲಿ ಹೇಳಿದರೆ ಚುನಾವಣೆ ಮೊದಲು ಶ್ರೀನಿವಾಸ ಪೂಜಾರಿ ಚುನಾವಣೆಗೋಸ್ಕರ, ಓಟಿಗೋಸ್ಕರ, ಗೆಲುವಿಗೋಸ್ಕರ ಹೇಳಿದ್ದಾರೆ ಅಂತ ಇರ್ಬೋದು. ಇವತ್ತು ನಾವು ಸಂಭ್ರಮದ ಸಭೆಯಲ್ಲಿ ಕೂತ್ಕೊಂಡು ಆತ್ಮಪೂರ್ವಕವಾಗಿ ಮಾತಾಡುವಾಗ ನಳಿನ್ ಕುಮಾರ್ ಶ್ರದ್ಧೆ ಮತ್ತು ಕ್ರಿಯಾಶೀಲತೆ ಆ ಮಟ್ಟಕ್ಕಿದೆ ಅನ್ನೋದನ್ನು ನೆನಪು ಮಾಡಿಕೊಂಡು, ನನಗೆ ಖುಷಿ ಏನಂತ ಹೇಳಿದರೆ, ನರೇಂದ್ರ ಮೋದಿಯವರಂಥ ಒಬ್ಬ ರಾಷ್ಟ್ರಭಕ್ತ ಪ್ರಧಾನಮಂತ್ರಿ ಆದಾಗ ನಮ್ಮ ನಳಿನ್ ಕುಮಾರ್ ಕೈ ಎತ್ತಿ ಆ ರಾಷ್ಟ್ರಭಕ್ತನಿಗೆ ಬೆಂಬಲ ಕೊಡುವಂಥ ಒಂದು ಸುವರ್ಣ ಅವಕಾಶಗಳು ಬಂತಲ್ಲ, ಈ ಪುಣ್ಯ, ಈ ಅವಕಾಶಗಳು, ಈ ಒಂದು ಅದೃಷ್ಟಗಳು ಬಹುಶಃ ಇತಿಹಾಸದಲ್ಲಿ ಕೆಲವರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ನಮ್ಮ ನಳಿನ್ ಕುಮಾರ್ ಒಬ್ಬರು ಅಂತೇಳಿ. ನಳಿನ್ ಕುಮಾರ್ MLA ಆದದ್ದೊಂದು ಭಾಗ, ಆದರೆ ಇಡೀ ಪ್ರಪಂಚ ಹಾರೈಸ್ತಾ ಇರೋದು ಏನಂತ ಹೇಳಿದರೆ, ಭಾಳೊಬ್ಬರು ಹಿರಿಯರು ಮೊನ್ನೆ ನಿವೃತ್ತ ಮುಖ್ಯೋಪಾಧ್ಯಾಯರು ಸಿಕ್ಕಿದ್ರು. ಅವ್ರು ಹೇಳಿದರು, ಶ್ರೀನಿವಾಸ ಪೂಜಾರಿ ಅವರಿಗೆ ನನಗೂ ಕೂಡ ರಾಷ್ಟ್ರದ ಬಗ್ಗೆ ಪ್ರೀತಿ,
ನನಗೂ ಕೂಡ ಸಮಾಜದ ಬಗ್ಗೆ ಗೌರವ, ನನಗೂ ಕೂಡ ರಾಷ್ಟ್ರೀಯತೆ ಬಗ್ಗೆ ಅಭಿಮಾನ. ಆದರೆ ನನಗೆ ಒಂದೇ ಒಂದು ಹೆಮ್ಮೆ ಅಂತ ಹೇಳಿದರೆ, ನನ್ನ ಜೀವಿತ ಕಾಲದಲ್ಲಿ ಅಂದರೆ ಅವ್ರು ಹೇಳಿದ್ದು, ನನ್ನ ಜೀವಿತ ಕಾಲದಲ್ಲಿ ನರೇಂದ್ರ ಮೋದಿ ಅಂತ ರಾಷ್ಟ್ರಭಕ್ತನೊಬ್ಬ ಪ್ರಧಾನಿ ಆಗುವುದನ್ನು ನಾನು ಕಣ್ತುಂಬ ನೋಡಲಿಕ್ಕೆ ನನ್ನ ಜೀವಿತ ಕಾಲದಲ್ಲಿ ಅವಕಾಶಗಳಾಯ್ತಲ್ಲ, ಅದೇ ನನ್ನ ಬದುಕಿನ ಸಾರ್ಥಕತೆ ಅಂತ ಅವರು ಹೇಳುವಾಗ ನನಗೆ ಖುಷಿ ಇರೋದು ಏನಂತ ಹೇಳಿದರೆ, ನಮ್ಮ ನಳಿನ್ ಕುಮಾರ್ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ನನ್ನ ಬೆಂಬಲ ಇದೆ ಅಂತೇಳಿ ಆ 544 ಸಂಸದರ ಪೈಕಿ ಕೈ ಎತ್ತಲಿಕ್ಕೆ ಒಂದು ಅವಕಾಶಗಳು ಸಿಗ್ತಲ್ಲ, ಅದೇ ನಮಗಿರುವಂಥ ಖುಷಿ ಅಂತ ಅಂದ್ಕೊಂಡು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ, ಗೌರವದಿಂದ ನಳಿನ್ ಕುಮಾರ್ ಅವರನ್ನ ಅಭಿನಂದಿಸುತ್ತಾ, ಅವರು ಇಡುವಂಥ ಹೆಜ್ಜೆ ಗುರು ತಿಳಿಯುವಂಥ ಹೆಜ್ಜೆ ಆಗಲಿ, ಅವರ ನಡೆಯುವ ದಾರಿಗಳು ಕಠಿಣ ಆಗಿದ್ದರೂ ಕೂಡ ಗುರಿ ಮುಟ್ಟುವ ಮತ್ತು ಗುರಿ ತಲುಪುವ ಶಕ್ತಿಗಳು ಅವರಿಗೆ ಬರಲಿ. ಸಾಮಾನ್ಯ ಜನರ ಸಮಸ್ಯೆಗಳನ್ನು ಸದನದಲ್ಲಿ ಉಲ್ಲೇಖ ಮಾಡುತ್ತಾ ಸಾಮಾನ್ಯರ ಸಖನಾಗಿ ಬದುಕಲಿಕ್ಕೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ ಅನ್ನುವಂಥ ಆರೈಕೆ ಮಾಡುತ್ತಾ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿ ಅಭಿನಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ಇನ್ನು 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ರಾಜ್ಯ ಸರ್ಕಾರದ ಬಗ್ಗೆ ಯಾವಾಗಲೂ ಸ್ವಲ್ಪ ಆತಂಕ ಇರುವುದು. ರಾಜ್ಯ ಸರ್ಕಾರ ಅಧಿಕಾರ ನಡೆಸ್ತದೆ ಅಂತೇಳಿ ಅಲ್ಲ. ನಾನು UT ಖಾದವ್ರಿಗೆ ಕೇಳೋನು, ನಾನು ಐವನ್ ಡಿಸೋಜ್ನಿಗೆ ಕೇಳೋನು, ನಾನು ರೇವಣ್ಣಿಗೆ ಕೇಳ್ತಾ ಇರೋನು, ನಾನು ಕುಮಾರಸ್ವಾಮಿ ಅವರಿಗೆ, ಸಿದ್ದರಾಮಯ್ಯನಿಗೆ ಪ್ರಶ್ನೆ ಮಾಡ್ತಾ ಇರೋನು ಆತಂಕದಿಂದಲೇ. ಯಾವ ಆತ್ಮಸ್ಥೈರ್ಯದಿಂದ ನಾಡ್ದು 12ನೇ ತಾರೀಕು ನೀವು ಸದನ ನಡೆಸಿದ್ದೀರಲ್ಲ, ಯಾವ ಶಕ್ತಿ ಆಧಾರದ ಮೇಲೆ, ಯಾವ ನಂಬಿಕೆ ಆಧಾರದ ಮೇಲೆ, ಯಾವ ಆತ್ಮತೃಪ್ತಿಯ ಆಧಾರದ ಮೇಲೆ ನೀವು ಸದನದಲ್ಲಿ ನಿಮ್ಮನ್ನು ಸಮರ್ಥನೆ ಮಾಡಿಕೊಳ್ತೀರಿ? ನಿಮ್ಮನ್ನು ಯಾವ ರೀತಿಯಲ್ಲಿ ನೀವು JDS ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಇದೆಯಲ್ಲ, ಇವತ್ತು ಆ ಸದನವನ್ನು ನೀವು ಕರೆದಿದ್ದೀರಾ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ. ಪ್ರಜಾಪ್ರಭುತ್ವದಲ್ಲಿ ಆ ಸದನ ಕರೆದದ್ದನ್ನು ನಾವು ಸ್ವಾಗತ ಮಾಡ್ತೇವೆ. ನಮಗಿರುವಂಥ ಆತಂಕ ಏನಂತ ಹೇಳಿದರೆ, ಒಂದು ರಾಜಕೀಯ ಪಕ್ಷವಾಗಿ ಅಧಿಕಾರದಲ್ಲಿರುವಂಥ ನೀವು ಯಾವ ಮುಖ ಹೊತ್ತು ಸದನದಲ್ಲಿ ಸಮರ್ಥನೆ ಮಾಡ್ತೀರಿ ಅನ್ನೋದು ನನಗೆ ಇವತ್ತಿಗೂ ಕೂಡ ಅರ್ಥ ಆಗಿಲ್ಲ. ಒಂದು ಕಡೆಯಲ್ಲಿ ಜಿಂದಾಲಿಂದ ಆ ಜಿಂದಾಲ್ ಸಂಸ್ಥೆಗೆ 3,500 ಎಕರೆ ಭೂಮಿಯನ್ನು ಪುಡಿಗಾಸಿಗೆ ಮಾರಾಟ ಮಾಡುವಾಗ ಯಾವ ಸದನದಲ್ಲಿ ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಿ ಅನ್ನೋದು ನನಗೆ ಆತಂಕ ಇರುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಗೌರವದಿಂದ ಒಂದು ಸರ್ಕಾರ ಆಳಬೇಕಂತ ಆಸೆಪಟ್ಟವ ನಾನು. ಒಂದು ಸರ್ಕಾರ ಗೌರವದಿಂದ, ಹೆಮ್ಮೆಯಿಂದ, ಅಭಿಮಾನದಿಂದ ಜನರ ಮಧ್ಯೆ ಗೆದ್ದು ಬಿದ್ದಿದ್ದೇವೆ ನಾವು. ಇವತ್ತು ನಾವು ಮುಖ್ಯಮಂತ್ರಿಗಳಾಗಿದ್ದೇವೆ, ನಮ್ಮ ಸಚಿವ ಸಂಪುಟ ಇದೆ, ಸಮರ್ಥತೆಯಿಂದ ಉತ್ತರ ಕೊಡ್ತೇವೆ ಅಂತ ಹೇಳುವ ನೀವು ಆ 3,500 ಎಕರೆ ಭೂಮಿಯನ್ನು ಆ ಪುಡಿಗಾಸಿಗೆ ಅದರ ಅಂಕಿಅಂಶಗಳ ಪ್ರಕಾರ, ಲೆಕ್ಕಾಚಾರಗಳ ಪ್ರಕಾರ ಸುಮಾರು 4,500 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು 35 ಕೋಟಿ ಕೊಟ್ಟರಲ್ಲ, 35 ಕೋಟಿಗೆ ಕೊಡ್ತೇನೆ ಅಂತೇಳಿ ನಿರ್ಣಯ ಮಾಡಿದ್ರಲ್ಲ. ಯಾವ ಮುಖ ಹೊತ್ತು ನೀವು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಆ ಜಿಂದಾಲ್ ಪ್ರಕರಣವನ್ನು ಸಮರ್ಥನೆ ಮಾಡ್ತೀರಿ ಅಂತೇಳಿ ಸಾರ್ವಜನಿಕವಾಗಿ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ಸಾರ್ವಜನಿಕ ಹಿತದೃಷ್ಟಿಯಿಂದ, ಪಾರದರ್ಶಕತೆ ಹಿತದೃಷ್ಟಿಯಿಂದ, ವೈಯಕ್ತಿಕವಾದಂಥ ಆಸಕ್ತಿಗಳಿಂದಲ್ಲ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಮನ್ಸೂರ್ ಖಾನ್ ಅನ್ನೋನು ಒಬ್ಬನು IMA ಸಂಸ್ಥೆ ಮಾಲೀಕ. ಆ ಪುಣ್ಯಾತ್ಮ, ನಾವು ಅಲ್ಪಸಂಖ್ಯಾತರನ್ನು ಓಲೈಸ್ತಾ ಇದ್ದೀರಿ, ನಾವು ಅಲ್ಪಸಂಖ್ಯಾತರ ರಕ್ಷಣಕರು ಅಂತೇಳಿ ನೀವು ಸಿದ್ದರಾಮಯ್ಯನವರು ಮತ್ತು ಕುಮಾರಸ್ವಾಮಿಯವರು ಹೇಳ್ತೀರಲ್ಲ. UT ಖಾದರ್ರೆ ಸ್ವಲ್ಪ ಕಿವಿಟ್ಟು ಕೇಳಿ, ನಾನು ದ್ವೇಷಕ್ಕೋಸ್ಕರ ಹೇಳ್ತಾ ಇಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ 40,000 ಮಂದಿ ಆ ಬಡವರು ಠೇವಣಿ ಇಟ್ಟಿದ್ದಾರಲ್ಲ, ಅದರಲ್ಲಿ 98% ಅವರು ಮುಸ್ಲಿಂ ಜನಾಂಗದವರು, 98% ಮುಸ್ಲಿಮ ಜನಾಂಗದವರು. ಆ 40,000 ಮಂದಿ 6,500 ಕೋಟಿ ರೂಪಾಯಿ ಟೋಪಿ ಹಾಕಿ ಆ ಮನ್ಸೂರ್ ಖಾನ್ ಅವರು ಯಾವುದೋ ವಿದೇಶಕ್ಕೆ ಹೋದ್ರಲ್ಲ, ಅವ್ರ ಜೊತೆಯಲ್ಲಿ ಬಿರಿಯಾನಿ ತಿಂತ ಇದ್ದೀರಲ್ಲ. ನೀವು ಯಾರನ್ನು ಸಮರ್ಥನೆ ಮಾಡ್ತೀರಿ? ಆ ಠೇವಣಿದಾರರು, ಆ ಬಡವರೆಲ್ಲ ಬಂದು ಯಡಿಯೂರಪ್ಪನ ಕುಳಿತಿರುವಂಥ ಅದರ ವಿರುದ್ಧ ಹೋರಾಟ ಮಾಡ್ತಾ ಇರುವಾಗ ಆ 100 ಜನ ಬುರ್ಕ ಹಾಕ್ಕೊಂಡು ಬಂದಂಥ ಮಹಿಳೆಯರು, ಯಡಿಯೂರಪ್ಪನವರೇ, ಕಾಂಗ್ರೆಸ್ಸನ್ನು JDSನ್ನು ನಂಬಿ ನಮಗೆ ಟೋಪಿ ಬಿತ್ತು, ದಯವಿಟ್ಟು ನಮಗೆ ನ್ಯಾಯ ಕೊಡಿ, ನೀವು ಹೋರಾಟ ಮಾಡಿ ಅಂತೇಳಿ ನಮಗೆ ಮನವಿ ಕೊಟ್ಟರಲ್ಲ. ಯಾವ ಆಧಾರದಲ್ಲಿ ನೀವು ಸಮರ್ಥನೆಗಳನ್ನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇರುತ್ತೆ. ಅನ್ನುವಂಥ ಪ್ರಶ್ನೆಗಳು ನಮ್ಮನ್ನು ಸಾಮಾನ್ಯವಾಗಿ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷವನ್ನು ಕಾಡುತ್ತೆ. ಒಟ್ಟಾರೆ ಸಂಪೂರ್ಣ ಸರ್ಕಾರ ವಿಫಲವಾಗಿ ಹೋಗಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರು, ಸಂತೋಷ್ ಶೆಟ್ಟರು ಮತ್ತು ಅವರ ತಂಡ ಗಮನಿಸಬೇಕಾದಂಥ ಅವಶ್ಯಕತೆಗಳೇನೆಂದರೆ, ಸರ್ಕಾರ ಒಳ್ಳೆಯ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡಿದೆ. ಎಂಥ ದಾರುಣವಾದಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ 76 ಲಕ್ಷ ಮಂದಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಅವ್ರ ಖಾತೆಗೆ ಹಣ ಬರುತ್ತೆ ಕೇಂದ್ರ ಸರ್ಕಾರದಿಂದ. 76 ಲಕ್ಷ ಮಂದಿ. ಇವತ್ತಿನವರೆಗೆ ಸಿದ್ದರಾಮಯ್ಯನವರ ಸರ್ಕಾರ 30 ಲಕ್ಷ ಮಂದಿನ ಕೂಡ ಗುರುತಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹಣ ಬರೋದೆಲ್ಲಿಂದ? ನಿಮ್ಮ ವಿಲೇಜ್ ಅಕೌಂಟ್ ಇದ್ದಾರೆ, ನಿಮ್ಮ RI ಇದ್ದಾರೆ, ನಿಮ್ಮ VA ಇದ್ದಾರೆ, ನಿಮ್ಮ ತಹಶೀಲ್ದಾರ್ ಇದ್ದಾರೆ, ಎಲ್ಲ ವ್ಯವಸ್ಥೆಗಳಿದೆ, ನಿಮ್ಮ ಕೃಷಿ ಇಲಾಖೆ ಇದೆ. ಈ 76 ಲಕ್ಷ ಮಂದಿಯನ್ನು ಕಳಿಸಿಕೊಟ್ಟದಿದ್ದರೆ, ಇಮೇಲಲ್ಲಿ ಕಳಿಸಿಕೊಟ್ಟಿದ್ದರೆ ಕೋಟ್ಯಾಂತರ ರೂಪಾಯಿ ಅವರಿಗೆ ಬಿಡುಗಡೆ ಆಗಿ ಪ್ರತಿಯೊಬ್ಬ ರೈತನ ಕುಟುಂಬಕ್ಕೆ ಅವನ ಖಾತೆಗೆ ನೇರವಾಗಿ 6,000 ರೂಪಾಯಿ ಜಮಾ ಆಗ್ತಿತ್ತಲ್ಲ, ಬೀಜಕ್ಕೆ ಗೊಬ್ಬರಕ್ಕೆ ಅವನಿಗೆ ಅನುಕೂಲ ಆಗ್ತಾ ಇತ್ತಲ್ಲ. ಈ ಮಾತನ್ನು, ಇದನ್ನು ಸರಿ ಮಾಡುವಂಥ ಶಕ್ತಿಯೇ ಇವತ್ತಿರುವಂಥ ಸರ್ಕಾರಕ್ಕಿಲ್ಲ. ಬಡವರಿಗೆ ಕೊಡುವಂಥ ಸವಲತ್ತುಗಳನ್ನು ಪಡೆದುಕೊಳ್ಳುವಂಥ ಶಕ್ತಿಗಳಿಲ್ಲ. ನಿಮ್ಮ ಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ. ನಿಮ್ಮ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭವ ಯೋಜನೆ ಬಂದಿದೆ, ನರೇಂದ್ರ ಮೋದಿ ಅವರಿಂದ ನೇರವಾಗಿ ಅಂಚೆ ಮೂಲಕ ಬರುವಂಥ ಯೋಜನೆ ಇದೆಯಲ್ಲ,
ಆ ಯೋಜನೆಗೋಸ್ಕರ ಯಾರಾದರೂ ಹಾರ್ಟ್ ಪೇಷಂಟು, ಯಾವುದಾದ್ರೂ ಕಿಡ್ನಿ ಹಾಳಾದವ, ಯಾವುದಾದ್ರೂ ಸಮಸ್ಯೆಗಳಿದ್ದಾವೆ ಆಪ್ರೇಷನ್ ಮಾಡ್ಕೊಳ್ಬೇಕು ಅಂತ ಆಸ್ಪತ್ರೆಗೆ ಹೋದರೆ ಯಾವ ಆಸ್ಪತ್ರೆಯಲ್ಲೂ ತಗೊಳ್ತಿಲ್ಲ. ಬದಲಾಗಿ ಏನು ಹೇಳ್ತಾರೆ ಗೊತ್ತಾ ನಿಮಗೆ? ಹೋಗಿ ಸರ್ಕಾರಿ ಆಸ್ಪತ್ರೆ ಸೇರಿ ಅವ್ರು ಆಗೋದಿಲ್ಲ ಅಂತ ಬರೆದು ಕೊಟ್ಟರು ಬನ್ನಿ ಅಂತ ಹೇಳ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರೇ ಇಲ್ಲ, ಇನ್ನೇನು ಮಾಡ್ತೀರಿ? ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಆಯುಷ್ಮಾನ್ ಭಾವ ಸಂಪೂರ್ಣವಾಗಿ ವಿಫಲವಾಗುವಂಥ ಪರಿಸ್ಥಿತಿಗಳಿದೆ. ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆ ವಿಫಲವಾಗುವಂಥ ಸ್ಥಿತಿಗೆ ರಾಜ್ಯ ಸರ್ಕಾರ ತಂದಿಟ್ಟಿದೆ. ಆ ಕಾರಣಕ್ಕೋಸ್ಕರ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ತೇನೆ, ನಳಿನ್ ಕುಮಾರ್ ಶ್ರಮ ಸಾರ್ಥಕ ಆಗಬೇಕಾದ್ರೆ, ನರೇಂದ್ರ ಮೋದಿಯವರ ಶ್ರಮ ಸಾರ್ಥಕ ಆಗಬೇಕಾದ್ರೆ, ಅವರ ಯೋಜನೆಗಳು ಅನುಷ್ಠಾನ ಆಗಬೇಕಾದ್ರೆ ಈ ರಾಜಕೀಯ ಪಕ್ಷವಾಗಿರುವಂಥ JDS ಅನ್ನು, ಕಾಂಗ್ರೆಸ್ಸನ್ನು, ಸರ್ಕಾರವನ್ನು ನಂಬಿ ಹೆಜ್ಜೆ ಇಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥ ಮಟ್ಟಿಗಿದ್ದೆ. ನಮ್ಮ ತಳಮಟ್ಟದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಮ್ಮ ಬೂತ್ ಸಮಿತಿ, ನಮ್ಮ ಸ್ಥಾನೀಯ ಸಮಿತಿಗಳು, ನಾವು ಶ್ರಮವಹಿಸಿ ದುಡಿದು ಆ ಬಡವರನ್ನು ಹುಡುಕಿ ತಂದು ಆನ್ಲೈನಲ್ಲಿ ಅರ್ಜಿ ಹಾಕಿಸಿದ್ರೆ ಮಾತ್ರ ಆ ಬಡವರಿಗೆ ಸವಲತ್ತುಗಳು ಸಿಗಲಿಕ್ಕೆ ಅವಕಾಶಗಳಾಗುತ್ತೆ ಅನ್ನೋದನ್ನು ನೆನಪು ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ನೆನಪು ಮಾಡ್ತಾ, ಅತ್ಯಂತ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರ ವಿಫಲವಾಗಿರುವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಕೈಗೆತ್ತಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಯಾವ ರೀತಿ, ಯಾವ ತಂಡದಲ್ಲಿ ಯೋಚನೆ ಮಾಡ್ತೀರಿ? ನಿಮ್ಮ ಸ್ಥಾನೀಯ ಸಮಿತಿ ಮೂಲಕ ಯೋಚನೆ ಮಾಡ್ತೀರಾ, ನಿಮ್ಮ ಶಕ್ತಿ ಕೇಂದ್ರದ ಮೂಲಕ ಯೋಚನೆ ಮಾಡ್ತೀರಾ, ಅಥವಾ ನಿಮ್ಮ ಮಂಡಲದ ಮೂಲಕ ಯೋಚನೆ ಮಾಡ್ತೀರಾ? ಅಂತೂ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಬಡವರ ಸವಲತ್ತುಗಳು ಸಾಮಾನ್ಯ ಜನರು ತಲುಪಲಿಕ್ಕೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡಿದರೆ ನಮಗೆ ಹೆಚ್ಚು ಶಕ್ತಿ ಬರುತ್ತೆ ಅನ್ನೋದನ್ನು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ಹೇಳ್ತಾ, ನಳಿನ್ ಕುಮಾರ್ ಅವರಿಗೆ ಕೊನೆಯ ಮಾತಲ್ಲಿ ಅಭಿನಂದನೆ ಹೇಳಲೇಬೇಕಾಗಿದೆ. ಕರ್ನಾಟಕ ರಾಜ್ಯದ 105 ಜನ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದೇವೆ ನಾವು. ಈ ಜಿಲ್ಲೆಯಲ್ಲಿ 12 ಜನ, ಆ ಜಿಲ್ಲೆಯಲ್ಲಿ 5 ಜನ ಭಾರತೀಯ ಜನತಾ ಪಕ್ಷದ ಶಾಸಕರು. ಸಾಮಾನ್ಯವಾಗಿ ಯಾವುದಾದ್ರೂ ರೈತರ ಮನೆಯಲ್ಲಿರುವಂಥ ಒಂದೇ ಒಂದು ಗೋವುಗಳು ಅವನ ಮನೇಲಿ ಇರ್ತಾ ಇಲ್ಲ. ರಾತ್ರಿ ಬೆಳಗಾಗೋದ್ರೊಳಗೆ ಅದೆಂಥ ವಿಚಿತ್ರ ಕಳ್ಳರು ನನಗೆ ಗೊತ್ತಿಲ್ಲ, ಯಾರು ಇದರಲ್ಲೆಲ್ಲ ಶಾಮೀಲಾಗಿದ್ದಾರೆ ಗೊತ್ತಿಲ್ಲ. ರೈತರ ಗೋವುಗಳೆಲ್ಲ ಹರಣ ಆಗುವಂಥ ಪರಿಸ್ಥಿತಿಗಳು. ಕೊಟ್ಟಿಗೆಯಲ್ಲಿರುವಂಥ ಒಂದೇ ಒಂದು ದನಗಳಿಲ್ಲ. ಪ್ರಥಮ ಬಾರಿಗೆ ನಳಿನ್ ಕುಮಾರ್ ಅವರು ಮತ್ತು ನಮ್ಮ ಎಲ್ಲ 8 ಜನ ಶಾಸಕರು, 7 ಜನ ಶಾಸಕರು ಈ ಜಿಲ್ಲೆಯಲ್ಲಿ ಹೋಗಿ ಜಿಲ್ಲಾಧಿಕಾರಿಯವ್ರನ್ನ, SP ಅವ್ರನ್ನ ಮಾತಾಡಿ ಇನ್ನು ಮುಂದೆ ಗೋಕಳ್ಳತನವನ್ನು ನಿಲ್ಲಿಸಬೇಕು ಅನ್ನುವಂಥ ತಾಕೀತು ಮಾಡಿದ ಇತಿಹಾಸದಲ್ಲಿ ಇದೆ ಪ್ರಥಮ ಅನ್ನೋದನ್ನು ನೆನಪು ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ಈ ಬಗ್ಗೆ ಅತ್ಯಂತ ಜಾಗೃತವಾದಂಥ ಹೆಜ್ಜೆ ಇಡಬೇಕಾದಂಥ ಅನಿವಾರ್ಯತೆ ಇದೆ. ನಮ್ಮ ಮಾನ್ಯ ಸಂಸದರು ಅವರ ಅಪ್ಪಮ್ಮನಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಜನಾಡಿ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಯೋಗೇಶ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶಾಸಕರಾದ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು 2 ಮಾತಾಡಬೇಕಾಗಿ ವಿನಂತಿ. ಸರಳ ವ್ಯಕ್ತಿತ್ವದ ಒಂದು ವ್ಯಕ್ತಿ, ಜನಪ್ರತಿನಿಧಿ ಆದ ನಮ್ಮೊಟ್ಟಿಗೆ ಉಳ್ಳೇರು. ಈ ಕ್ಷೇತ್ರದ ಬಗ್ಗೆ ಯಾರು ನಿಗಾದಿತ್ತನ್ ಬೇರು ನಮ್ಮ ಮಾತ ಈ ಕ್ಷೇತ್ರ ಒಟ್ಟಿಗೆ ಆದಿತ್ತದು ನಮಗಿಂದೋಡು ವ್ಯತ್ಯಾಸ ಇತ್ತಂದ ನಾವು ಬೇತೆ ವಿಚಾರ ಅನ್ನು ಹೆಂಚಿನೇ ಅವಾರ್ಡ್ ಯಾನು ಒಂಜಿ ಪಾತೆರ ಒಂಜಿ ಪೊರ್ತುಡು ಭಾರತೀಯ ಜನತಾ ಪಾರ್ಟಿ ಲೋಕಸಭೆ ಅಡೇ ಸೀಟ್ ಇತ್ತೇನೆ. ವಾಜಪೇಯಿ ಲಕ್ಕದಂತದ್ದು ಪಾರ್ತಿರಿಯರು ನಾ ದೈನ್ಯಂ ನಾ ಪಲಾಯನಂ ಎಂಗ್ಲೆ ಪಲಾಯನವಾದಲಜ್ಜಿ ಆತನ ನನ್ನ ಯಾಚನೆ ಮಾಡ ಪ್ರಶ್ನೆಲಜ್ಜಿ ಈ ದೇಶೋಡು ಒಂಜಿ ಅತ್ತನ ಒಂಜಿ ದಿನ ಎಂಕ್ಲು ಅಧಿಕಾರ ಪಾಬಂಡದು ಇನ್ನು ಗಟ್ಟಿಯಾದ ರಡ್ಡು ಟರ್ಮಗ್ ಒಟ್ಟು 3 ಸರ್ತಿ 4 ಸರ್ತಿ ಅನ್ನ ನಮ್ಮ ಅಧಿಕಾರಕ್ಕೆ ಬತ್ತಿತ್ತ ಜನ ಇನ್ನು ಒತ್ತೊಂದಿಲ್ಲ. ನಳಿನ್ ಕುಮಾರ್ನ ಎದುರು ಪಂಡಿನ ಅಂಡಲ್ಲ ನಳಿನ್ ಕುಮಾರದ್ದು ಜಾಸ್ತಿ ಮೋದಿ 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 ಮೋದಿಯಿಂದೇ ಪಂಡಿತ್ತೇರು ಜನ. ಮೋದಿಗೋಸ್ಕರ ಓಟು, ಮೋದಿಗೋಸ್ಕರ ಸರ್ಜಿಕಲ್ ಸ್ಟ್ರೈಕ್ ಆಯ್ಕೆ ಮಸ್ತ್ ಆದಿತ್ತು. ಈ ದೇಶದ ಭದ್ರತೆ ಬೋರ್ಡು, ಈ ದೇಶದ ಅಭಿವೃದ್ಧಿ ಆವಡು, ಈ ದೇಶಕ್ಕೆ ಒಂದು ಗಟ್ಟಿಯಾಯಿನ ಒಂದು ಸರ್ಕಾರ ಬೋರ್ಡ್ ಬಂದು ನಾವು ಭಾರತೀಯ ಜನತಾ ಪಾರ್ಟಿ ಮೋದಿ ನೇತೃತ್ವದ ಆಪನ ದೃಷ್ಟಿ ಅಂಚಾದ ನಾವು ಮಾತ್ರ ಹೆಮ್ಮೆ ಪಡೆಯೋಡಾಯನ ನಮ್ಮ ಪಾರ್ಟಿ ಈ ದೇಶಕ್ಕೂ ಜಗತ್ತಿನ ಒಂದು ಗಟ್ಟಿಯಾಯಿನ ಒಂದು ಪಾರ್ಟಿ ಉಂಡು. ಅದಕ್ಕೆ ಪೂರಕವಾದ ನಳಿನ್ ಕುಮಾರ್ ಕಟೀಲ್ 3 ಸರ್ತಿ ಈ ಕ್ಷೇತ್ರದ ಗೆಂದದು ಪೋತೇರು. ಒಂದು ಪಾತೆರ ಜನಾರ್ದನ ಪೂಜಾರರು 4 ಸರ್ತಿ MP ಆತೇರು. 6 ಇಂದಿರಾ ಗಾಂಧಿಗಳ ರಾಜೀವ್ ಗಾಂಧಿಗಳ ಭಾರಿ ಕೈತಾಲಿತ್ತೇರು. ನಮ್ಮ ಪಾರ್ಟಿ ಧನಂಜಯರು 4 ಸರ್ತಿ MP ಆತೀರಿ. 6 ವಾಜಪೇಯಿಗಳ ಅದ್ವಾನಿಯರ್ಗಳ ಭಾರಿ ಕೈತಾಲಿತ್ತೇರು. ಆಂಡಲ ಪಂಡೋಲ್ನಂಚಿತ್ತಿನ ಒಂಜಿ ಯೋಜನೆ ಈ ಕ್ಷೇತ್ರಗೂ ಈ ಜಿಲ್ಲೆಗೆ ಬತ್ತೀಜಿ ಯಾನು ನಳಿನ್ ಕುಮಾರ್ ಕಟೀಲ ಪನ್ಪೇನೆ ನನೊಂಜಿ 60 ಈರೇ ಆಪಿನ MLA MP
ಐಟ್ ದಾಲ ಸಮಸ್ಯೆ ಬರಂದಿ ಆಂಡ ಜನ ಒಂಜಿ ನೆನಪುದಿ ಲೆಕ್ಕ ಮಲ್ಯ 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 ಅಂದ್ ಮಸ್ತ್ ಜನ ನೆನಪು ಅಂತ ಒಂದಿಲ್ಲ ಮಲ್ಯರು ಅಂಚೆ ಬಂತೀರಿ ಮಲ್ಯರು ಏರ್ಪೋರ್ಟ್ ಕೊಂಡು ಬರ್ತೀರಿ ಮಲ್ಯರು ಬಂದರ ಕೊಂಡು ಬರ್ತೀರಿ ಅಂತ ಪಡಂದಿರಿ ಅವು ಅದನ್ನೇ ಅವಡು ಈ ಹೊರ ಈ ಕ್ಷೇತ್ರಗೂ ಕಾಂಕ್ರೀಟ್ ಆದ ಒಂಜಿ ನೆನಪು ದೀಪಿನ ಯೋಚನೆ ಮಂತೊಂದು ಬರ್ತಿಂದಂಡ ಎಂಕ್ಲ ಐತು ಮಿತ್ತು ಸಂತೋಷ ಓಳ ಇಜ್ಜಿ ರಸ್ತೆ ಮನ್ಪುಣ ನೀರು ಕೊರ್ಪಿನ ಮಾತ ಇತ್ತಿನ ಆನ್ಗೋಯಿಂಗ್ ಅವು ಮಾತ ಅವು ಏಪಗಳ ಸಮಸ್ಯೆ ಮುಗ್ಯರ್ನೇ ಇಜ್ಜಿ ಅವು ಏಪಲ ಓದುವರಂಟ ಮುಗ್ಯರ್ಲ ಇಜ್ಜಿ ಅವು ಇಪ್ಪಿನೇ ಅಂಡ ಈರೊಂಜಿ ಪುದರ್ ಕೊಂಡು ಬರ್ಪುನದ ಲೆಕ್ಕ ಈರೆಗೆ ನನಲ ಶಕ್ತಿ ಉಂಡು ಎಲ್ಲೇ ಪ್ರಾಯ ಎಂಕ್ಲ ಪಾರ್ಟಿ ಪೂರ್ತಿ ಈರೆ ನಮ್ಮದುಂಡು ಅವತ್ತಂದೆ ಈರೆ ಸಂಘ ಮೂಲಕ ಬತೀತಿನಾರು ಎಂಗ್ಲೆ ಮಾತ ಹೆಮ್ಮೆ ಕೊಂಡು ಬರ್ಪಲೆಕ್ಕ ಈ ಎಡ್ಡೆ ಒಂಜಿ ಸಂಸದರಾದ ನಂಬರ್ 1 ಅಂದು ಈರೆಗೆ ಪ್ರಚಾರ ಉಂಡು ನಂಬರ್ 2 ಒಂದು ದೇಶಡುಂಡು ಈರ ಇನ್ನು ಗಟ್ಟಿಯಾದ ಹೊರತಿದ್ದು ಈ ಕ್ಷೇತ್ರದ ಜನ ಈರಿನ ಪುದರ್ನ ಪಂಡೋಲೆಕ್ಕ ಈರು ಕೆಲಸ ಮನ್ಪುಣ ತಾಕತ್ ಈರೆಗೆ ದೇವರ ಕೊರಡಿಂದು ಪಣದ ಹಾರೈಸಿದ ಪಾತ್ರ. ಇವತ್ತು ಅಭಿನಂದನೆ ಅಂತ ಹೇಳಿದರು. ನಾನು ನಿಜವಾಗ್ಲೂ ಈ ವಾರ ಬರ್ತಿರಲಿಲ್ಲ, ಬಹಳ ಕಷ್ಟ ಇದೆ. ಕೋಟ ಶ್ರೀನಿವಾಸ ಪೂಜಾರಿ, ಸಂತೋಷ್ ಇವರಂತೂ ನನ್ನ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಯಾಕೆ ಬಂದೆ ಅಂತ ಹೇಳಿ ಇದನ್ನು ಹೇಳ್ತೇನೆ. ನನಗೆ ಬರಲಿಕ್ಕೆ ಕಷ್ಟ ಇತ್ತು ಈ ವಾರ. ಹೇಳಿದರೆ ಮೊನ್ನೆ ನನ್ನ ಪಾರ್ಟಿ ನನ್ನನ್ನು ಬಹಳ ಗೌರವದಿಂದ, ನಿಮ್ಮೆಲ್ಲರ ವಿಶ್ವಾಸದಿಂದ ಇವತ್ತು ಸಚೇತಕನ ಸ್ಥಾನದಲ್ಲಿ ಪಾರ್ಟಿಯ ರಾಜ್ಯದ ಸಚೇತಕನಾಗಿ ನಮಗೇನಿದೆ ಕಷ್ಟ ಅಂತ ಕೇಳಿದರೆ, ನಮ್ಮ ರಾಜ್ಯದ 21 MP ಹಿಡಿದಿಟ್ಕೊಳ್ಬೇಕು. 25ರಲ್ಲಿ ಬಾಕುಳಿದವರು ಮಂತ್ರಿಗಳಾಗಿದ್ದಾರೆ. ನಾಳೆ ಅಧಿವೇಶನ, ನಾಳೆ ವಿಪ್ ಇದೆ. ಹಾಗೆ ಇವತ್ತು ರಾತ್ರಿ 9 ಗಂಟೆ ಒಳಗೆ ನಾವು ಲೋಕಸಭೆಯಲ್ಲಿ ಇರಬೇಕು. 9 ಗಂಟೆಗೆ ವಿಪ್ಗಳ ಸಭೆ ಇದೆ. ಪುನಃ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸಭೆ ಇದೆ. ಹಾಗೆ ಅದರಲ್ಲಿ ಭಾಗವಹಿಸಬೇಕು. ಮೊನ್ನೆ ರಾತ್ರಿವರೆಗೆ ನಮಗೆ ಜಮ್ಮು ಕಾಶ್ಮೀರದ ಬಿಲ್ ಇತ್ತು ಶುಕ್ರವಾರ. ಅದು ಮುಗಿಸಿ ಹೊರಬೇಕು. ರಾತ್ರಿ 12 ಗಂಟೆ ನಾನು ಬೆಂಗಳೂರು, ನಿನ್ನೆ ಬೆಳಿಗ್ಗೆ 9 ಗಂಟೆ ಮಂಗಳೂರು, ನಿನ್ನೆಯಿಂದ ಈಗ ಮಧ್ಯಾಹ್ನ 3 ಗಂಟೆ ಫ್ಲೈಟಿಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇರೆ ಕೆಲಸ ಇದೆ, ಅದಕ್ಕೆ ಬರೋದಿಲ್ಲ ಅಂತ. ಆದರೆ ಮಂಗಳೂರು ಕ್ಷೇತ್ರದಲ್ಲಿ ಇವತ್ತು ಅಭಿನಂದನಾ ಸಭೆ ಮಾಡ್ತಾರೆ ಅಂತ ಹೇಳಿದಾಗ ನಾನು ಬಾರದಿದ್ದರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ನನ್ನ ಎಲ್ಲ ಕೆಲಸವನ್ನು ಬಿಟ್ಟು ಇದಕ್ಕೆ ಮೊದಲಿಗೆ ನಾನು ಓಡೋಡಿ ಬಂದೆ. ಯಾಕೆ? ರಾಜಕಾರಣದಲ್ಲಿ ಟೀಕೆಗಳು ಇದೆಲ್ಲವೂ ಸಹಜವಾಗಿರ್ತಕ್ಕಂಥ. ಅದರ 2 ಮಾತಿಗೆ ನಾನು ಉತ್ತರವನ್ನು ಕೊಡ್ತೇನೆ. ಸಂತೋಷ. ಒಂದನೇದ್ದು, ನೀವು ಹೇಳಿದ್ರಿ ಉಳ್ಳಾಲಕ್ಕೆ ಆದ್ಯತೆಯನ್ನು ಕೊಡಬೇಕು. ಈ ವರ್ಷ ನಾನು ಕಳೆದ 2 ಬಾರಿಯೂ ಲೋಕಸಭಾ ಸದಸ್ಯನಾದಾಗ ಬೇರೆ ಎಲ್ಲ ಕಡೆ ಶಾಸಕರಿರಲಿಲ್ಲ. ಇವತ್ತು 7 ಜನ ಶಾಸಕರಿದ್ದಾರೆ. ನಾನು ಮತ್ತು ಕೋಟ ಶ್ರೀನಿವಾಸ ಪೂಜಾರಿಯವರು ನಿಮ್ಮನ್ನು ಹೆಚ್ಚು ಗಮನಿಸ್ತೇವೆ, ಮಂಗಳೂರು ಕ್ಷೇತ್ರವನ್ನು ಹೆಚ್ಚು ಗಮನಿಸ್ತೇವೆ. ಶ್ರೀನಿವಾಸನ ನೀವು ಸ್ವಲ್ಪ ನನ್ನೊಟ್ಟಿಗೆ ಕೈ ಜೋಡಿಸಿ ಗಮನಿಸಿ. 2 ಕಾರಣ ನಾನು ಉಳ್ಳಾಲವನ್ನು ಇವತ್ತು ಬಹಳ ಹತ್ತಿರದಿಂದ ಕಂಡಿದ್ದೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ 2004ರಲ್ಲಿ ನಾನು ಜವಾಬ್ದಾರಿಯನ್ನು ತೊಗೊಂಡೆ. ಆವತ್ತಿನಿಂದ ಉಳ್ಳಾಲದ ಕ್ಷೇತ್ರಗಳಿಗೆ ಹೆಚ್ಚು ಹೆಚ್ಚು ಪ್ರವಾಸಗಳನ್ನು ಕೊಟ್ಟೆ. ನಿಮ್ಮ ಕಷ್ಟಗಳು, ಇಲ್ಲಿಯ ರಾಜಕೀಯ ವಿಭಿನ್ನತೆಗಳು, ಇಲ್ಲಿದೆಲ್ಲವೂ ನನಗೆ ಅರಿವು ಇದೆ. ಆದರೆ ಮೊನ್ನೆ ಲೋಕಸಭಾ ಚುನಾವಣೆ ಶುರುವಾಗುವುದಕ್ಕಿಂತ ಮುಂಚೆ 6 ತಿಂಗಳ ಮುಂಚೆ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆಯ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಅದು ನಿಮ್ಮ ಮಂಗಳೂರು ಕ್ಷೇತ್ರ. ಸವಾಲು ಸ್ವೀಕಾರ ಮಾಡಿದ್ರಿ. ಯಾಕೆ? ಇಲ್ಲಿ ಖಾದರ್ ಅವರ ಖದರ್ ಇತ್ತು. ಮಂತ್ರಿ ಸ್ಥಾನದಿಂದ ಕೆಲಸ ಮಾಡ್ತಾರೆ. ಈಗ ಹೋರಾಟವನ್ನು ತಗೊಂಡ್ರಿ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ಶಾಸಕರಿದ್ದರು. ಆದರೆ ಹೋರಾಟದ ಕೆಚ್ಚು ಪ್ರಾರಂಭ ಆಗಿರುವಂಥದ್ದು ಎಲ್ಲಿಂದ ಅಂತ ಅದು ಮಂಗಳೂರು ಕ್ಷೇತ್ರದಿಂದ ಲೋಕಸಭೆಯ ಚುನಾವಣೆಯ ಗಂಟೆ ಪ್ರಾರಂಭ ಆಯಿತು. ಶಂಖದ ನಿನಾದವನ್ನು ಪ್ರಾರಂಭ ಮಾಡಿದರು. ಬಹಳ ಖುಷಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರು, 7 ಕ್ಷೇತ್ರದಲ್ಲಿ ನನಗೆ ಅತಿ ಹೆಚ್ಚು ಮತ ಬಂದಿದೆ. ಅದು ಇರ್ತಕ್ಕಂಥದ್ದು ಸಂಘಟನೆಯ ಶಕ್ತಿ ಬಹಳಷ್ಟಿದೆ, ನಮ್ಮ ಮತದಾರರಿದ್ದಾರೆ. ಆದರೆ 7 ಕ್ಷೇತ್ರಗಳ ಇತಿಹಾಸವನ್ನು ನಿರ್ಮಾಣ ಮಾಡೋ ಕೆಲಸ ಅದೆಲ್ಲವನ್ನು ಮೀರಿಸಿದವರು ಯಾರು ಕೇಳಿದರೆ ನೀವು ಈ ಸಾರಿ 11,000ಕ್ಕೆ ಇಳಿಸಿದ್ದೀರಿ. ಅದು ದೊಡ್ಡದು. ಇವತ್ತು 2,74,000 ಹಿಡಿಲಿಕ್ಕೆ ಮೂಲ ಕಾರಣ ನಿಮ್ಮದು ಇದೆ. ಅತಿ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ನಿಮ್ಮದು. ಈ ಕೊಡುಗೆ ಕೊಟ್ಟವರು ಯಾರು? ಅದಕ್ಕೆ ಹೇಳಿದೆ, ಇವತ್ತಿನ ಅಭಿನಂದನಾ ಸಮಾರಂಭ ಅದು ನಳಿನ್ ಕುಮಾರಿಗೆ ಅಲ್ಲ. ಇವತ್ತಿನ ಅಭಿನಂದನಾ ಸಮಾರಂಭ ಅದು ನರೇಂದ್ರ ಮೋದಿ ಅವರಿಗಲ್ಲ. ಇವತ್ತಿನ ಅಭಿನಂದನಾ ಸಮಾರಂಭ ಅದು ಸಂತೋಷ್ ಐಗಲ್ಲ. ಈ ಕ್ಷೇತ್ರದ ಸಹಸ್ರ ಕಾರ್ಯಕರ್ತರ ಪಾದಗಳಿಗೆ ನಾನು ಅರ್ಪಣೆಯನ್ನು ಮಾಡ್ತೇನೆ. ಅದು ನಿಮಗೋಸ್ಕರ ಇರತಕ್ಕಂಥದ್ದು. ಇದರ ಮಧ್ಯೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ತಾಯಿ ಭಾರತಾಂಬೆ ಜಗದ್ಗುರು ಆಗಬೇಕು,
ಅದರ ಮುಖಾಂತರ ಜಗತ್ತಿನ ಎತ್ತರಕ್ಕೆ ಭಾರತವನ್ನು ಕೊಂಡೊಯ್ತಕ್ಕಂಥವರ ಶಕ್ತಿಗೆ ನಮ್ಮ ಕ್ಷೇತ್ರದಿಂದ ಬೆಂಬಲ ಇರಬೇಕು ಅಂತ ನಮಗೆ ಮತದಾನ ಮಾಡಿರ್ತಕ್ಕಂಥ ಮತದಾರ ದೇವರುಗಳಿದ್ದಾರಲ್ಲ, ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಅರ್ಪಣೆ ಮಾಡ್ತೇನೆ. ನೀವು ಹಾಕಿರ್ತಕ್ಕಂಥ ಹಾರ ತುರಾಯಿ ಶಾಲುಗಳು ಅದು ಅವರ ಪಾದತಲಗಳಿಗೆ ನಾನು ಅರ್ಪಣೆಯನ್ನು ಮಾಡ್ತೇನೆ, ಪಾದತಲಗಳಿಗೆ ಅರ್ಪಣೆಯನ್ನು ಮಾಡ್ತೇನೆ. ಒಂದು ಸಾರಿ ನೆನಪುಗಳನ್ನು ಮಾಡ್ತೇನೆ. ನಮ್ಮ ದೇಶದಲ್ಲಿ 91ನೇ ಇಸ್ವಿಯೊಳಗೆ ಜಯರಾಮಣ್ಣ ಉಲ್ಲೇಖ ಮಾಡಿದರು, ಧನಂಜಯ ಕುಮಾರ್ ಇಲ್ಲಿ ಮೊದಲ ಬಾರಿಗೆ ಸಂಸದರಾದರು. ಆ ನಂತರ 4 ಬಾರಿ ಧನಂಜಯರು, 1 ಬಾರಿ ಡಿ ವಿ ಸದಾನಂದ ಗೌಡರು, 3 ಬಾರಿ ನಾನು ಸಂಸದನಾದ. ಹೇಳಿದ್ರೆ ನಿರಂತರವಾಗಿ 28 ವರ್ಷಗಳಿಂದ ಲೋಕಸಭಾ ಸದಸ್ಯನ ಸ್ಥಾನವನ್ನು ಉಳಿಸಿಕೊಂಡ ಕ್ಷೇತ್ರ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅದು ನಿಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ. ಹೇಗಿತ್ತು ನಾನು ಲೋಕಸಭಾ ಸದಸ್ಯನಾದಾಗ? 2009ರಲ್ಲಿ ನನ್ನ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ನಿಲ್ಲಬೇಕು ಅಂತ ಸಂಘಟನೆ ಹಿರಿಯರು ಹೇಳಿದರು. ನಿಂತೆ ನಾನು. ಅಲ್ಲಿಯವರೆಗೆ ಮಂಗಳೂರು ಲೋಕಸಭೆ ಮತ್ತು ಉಡುಪಿ ಲೋಕಸಭೆ ನಮ್ಮಲ್ಲಿತ್ತು. ಧನಂಜಯರು ಚುನಾವಣೆಗೆ ನಿಂತ ಅವರಿಗೆ, ಡಿ ವಿ ಸದಾನಂದ ಗೌಡರು ನಿಲ್ಲುವವರೆಗೆ ಮಂಗಳೂರು ದಕ್ಷಿಣ, ಆಗ ಉಳ್ಳಾಲ, ಪುತ್ತೂರು, ಸುಳ್ಯ ಮತ್ತು ಕೊಡಗುನ 2-3 ಕ್ಷೇತ್ರಗಳು ಇಲ್ಲಿತ್ತು. ಉಡುಪಿ ಲೋಕಸಭೆಗೆ ಯಾವುದಿತ್ತು ಅಂತ ಕೇಳಿದ್ರೆ ನಮ್ಮ ಕ್ಷೇತ್ರದ ಬಂಟ್ವಾಳ, ಮೂಡಬಿದರೆ, ಮುಲ್ಕಿ ಮೂಡಬಿದರೆ ಮತ್ತು ಸುರತ್ಕಲ್ ಕ್ಷೇತ್ರಗಳು ಅದು ಅಲ್ಲಿಗಿತ್ತು. ಬೆಳ್ತಂಗಡಿ ಚಿಕ್ಕಮಗಳೂರಿಗಿತ್ತು. ಮೊದಲ ಬಾರಿಗೆ ನಾನು ಲೋಕಸಭೆಗೆ ನಿಂತಾಗ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಲೋಕಸಭೆ ಆಯಿತು. ಅದನ್ನು ಅತ್ಯದ್ಭುತವಾಗಿರ್ತಕ್ಕಂಥ ಗೆಲುವು, ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಗೆಲುವು ಪ್ರಾರಂಭದಿಂದ ಆಯಿತು. ಹೇಳಿದ್ರೆ ನಾವು ಗೆದ್ದು. ಆಗ ನಮ್ಮ ಜಿಲ್ಲೆಯಲ್ಲಿ ಹೇಗಿತ್ತು ಅಂತ ಕೇಳಿದ್ರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು BJP, 4 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್. ಎರಡನೇ ಅವಧಿಗೆ ನಾನು ಚುನಾವಣೆಗೆ ನಿಂತಾಗ ಏನು ದುಃಖ ಇತ್ತು ಹೇಳಿದರೆ 7 ಲೋಕಸಭಾ ಸದಸ್ಯರು ಕಾಂಗ್ರೆಸ್, 1 ಭಾರತೀಯ ಜನತಾ ಪಾರ್ಟಿ. ಇವತ್ತು ಪರಿವರ್ತನೆ ಆಗಿದೆ. 7 ವಿಧಾನಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿ, 1 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿ, 5 ತಾಲೂಕು ಪಂಚಾಯತ್ಗಳಲ್ಲಿ 4 ತಾಲೂಕು ಪಂಚಾಯತ್ಗಳು ಭಾರತೀಯ ಜನತಾ ಪಾರ್ಟಿ, 7 ನಗರ ಪಂಚಾಯತ್ ಪಟ್ಟಣ ಪಂಚಾಯತ್ಗಳಲ್ಲಿ 6 ನಗರ ಪಂಚಾಯತ್ ಪಟ್ಟಣ ಪಂಚಾಯತ್ಗಳು ಭಾರತೀಯ ಜನತಾ ಪಾರ್ಟಿ ಆಗುವಂಥ ಇವತ್ತು ಭದ್ರಕೋಟೆ ಭಾರತೀಯ ಜನತಾ ಪಾರ್ಟಿದು ಯಾವುದು ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ನಮ್ಮ ಲೆಕ್ಕದಲ್ಲಿ ಉಳ್ಳಾಲಕ್ಕೆ ಶಾಸಕರು ಯಾರು ಹೇಳಿದ್ರೆ ಅದು ಸಂತೋಷ್ ರೈಯೇ, ಭಾರತೀಯ ಜನತಾ ಪಾರ್ಟಿಗೆ BJPಯ ಶಾಸಕರು. ಹೇಳಿದ್ರೆ ಇವತ್ತು ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯ ಮಧ್ಯೆ ನಾನು ಲೋಕಸಭಾ ಸದಸ್ಯ. ಇವತ್ತು ಭದ್ರಕೋಟೆ ಆಗಿದೆ. ನರೇಂದ್ರ ಮೋದಿಯವರು 2014ರಲ್ಲಿ ಲೋಕಸಭಾ ಸದಸ್ಯರಾದಾಗ ಪ್ರಧಾನಮಂತ್ರಿಗಳಾದಾಗ ಒಂದು ಮಾತಿನ ಉಲ್ಲೇಖ ಮಾಡಿದರು, ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ. ಒಂದು ಸಾರಿ ಯೋಚನೆ ಮಾಡಿ, ಇವತ್ತು ದೇಶದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷಕ್ಕೂ ಅರ್ಹತೆ ಇಲ್ಲದೆ ಇರತಕ್ಕಂಥ ಪಾರ್ಟಿ ಆಗಿ ಹೋಗಿದೆ. ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗಾಳಿ ಬೀಸಿದೆ. ಕರ್ನಾಟಕದಲ್ಲಿ 28ರಲ್ಲಿ 25 + 1 26 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2,75,000 ಮತಗಳ ಅಂತರದಿಂದ ಗೆದ್ದಿದೆ. ಹಾಗಾಗಿ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಮುಕ್ತವಾಗಿರ್ತಕ್ಕಂಥ ವಾತಾವರಣ ಇದೆಯಲ್ಲ. ಇದಕ್ಕೆ ಕಾರಣಭೂತ ಯಾವುದು ಕೇಳಿದರೆ ಇವತ್ತು ಇದನ್ನು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಯಲ್ಲಿದೆ. ಈ ಹಂತಕ್ಕೆ BJP ತಲುಪಲಿಕ್ಕೆ ಕಾರಣ ಯಾರು ಗೊತ್ತಾ? ಸೀತಾರಾಮ್ ಬಂಗೇರ್ರಂಥ ಹಿರಿಯರು, ಶೇಷಪ್ಪ ಟೈಲರ್ರಂತಹವರ ಪರಿಶ್ರಮಗಳು, ದೇವಪ್ಪ ಶೆಟ್ಟಿಯವರಂತಹ ಹಿರಿಯರ ಪರಿಶ್ರಮಗಳು, ಬಾಬು ಬಂಗೇರ ಇರ್ಬೋದು, ಲಲಿತಕ್ಕನಂತಹ ಹಿರಿಯಕ್ಕನವರ ಮಾರ್ಗದರ್ಶನ ಇರ್ಬೋದು, ಸೋಮಪ್ಪ ಕೋಟ್ಯಾನ್ರಂಥ ಹಿರಿಯರ ಪರಿಶ್ರಮಗಳಿರ್ಬೋದು, ನಾಗೇಶ್ ರಾಯರು, ಲಕ್ಷ್ಮಣ ಬಕ್ನಗರ, ಇಂತಹ ಸಹಸ್ರ ಕಾರ್ಯಕರ್ತರು ತಮ್ಮೆಲ್ಲ ಅಪೇಕ್ಷೆಗಳನ್ನು ಮೀರಿ ಈ ಪಾರ್ಟಿಗೋಸ್ಕರ ದುಡಿದ್ರು. ಅದಕ್ಕೋಸ್ಕರ ಮೊದಲಿಗೆ ಜನಸಂಘದಿಂದ ಆದಿಯಾಗಿ ಇವತ್ತಿನವರೆಗೆ ಈ ಪಾರ್ಟಿಯನ್ನು ಕಟ್ಟಿ ರಕ್ತವನ್ನು ಬೆವರು ಮಾಡಿ ಈ ಪಕ್ಷಕ್ಕೋಸ್ಕರ ದುಡಿದ್ರಲ್ಲ, ಅವರೆಲ್ಲರಿಗೂ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಪರಿಶ್ರಮ ನಾವು ಇವತ್ತು ಅಧಿಕಾರದ. ಹಾಗಾಗಿ ನಾನು ಹೆಚ್ಚು ಹೊತ್ತು ಮಾತನಾಡೋದಿಲ್ಲ. ಈ ಅಭಿನಂದನೆ ಇದೆಲ್ಲವೂ ನನಗಲ್ಲ, ಇದೆಲ್ಲರ ನಿಮ್ಮ ಪರಿಶ್ರಮಕ್ಕೆ ನಾನು ನಿಮಿತ್ತ ಮಾತ್ರ. ನಾನಾಗಲಿ ಕೋಟಾ ಶ್ರೀನಿವಾಸ ಪೂಜಾರಿ ಆಗಲಿ ನಿಮಿತ್ತ ಮಾತ್ರ. ನಮಗೆ ಎಲ್ಲರನ್ನ MP ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ MLA ಸೀಟ್ ಕೊಡಿ ಆಶೆ ಆಕಾಂಕ್ಷೆಗಳಿರ್ತದೆ ಚುನಾವಣೆ ಬಂದಾಗ. ಆದರೆ ಎಲ್ಲರನ್ನ MLA ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೆ MP ಸೀಟು ತೆಗೆದುಕೊಡ್ಲಿಕ್ಕೆ ಆಗೋದಿಲ್ಲ. ಸಹಜ, ಕೇಳಿದರೆ ತಪ್ಪಿಲ್ಲ, ಯಾರು ಕೇಳಿದರೆ ತಪ್ಪಿಲ್ಲ, ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಪಾರ್ಟಿಯಲ್ಲಿ. ಹಾಗಾಗಿ ನಿಮಿತ್ತ ಮಾತ್ರದಿಂದ ನಮ್ಗೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರಿಶ್ರಮದಿಂದ ನಾವು ಲೋಕಸಭಾ ಸದಸ್ಯರಾಗಿದ್ದೇವೆ.
ಚುನಾಯಿತ ಪ್ರತಿನಿಧಿಗಳಾಗಿದ್ದೇವೆ. ನಾವು ಆ ಹಂತಕ್ಕೆ ಏರಿದರೆ ಅದೆಲ್ಲದಕ್ಕೂ ನಿಮ್ಮ ಪರಿಶ್ರಮಗಳು ಅನ್ನುವಂಥದ್ದು ನಮ್ಮ ಗಮನದಲ್ಲಿದೆ. ಆ ಎಚ್ಚರಿಕೆ ನಮ್ಮಲ್ಲಿದೆ. ಹಾಗಾಗಿ ನಾನು ನಿಮ್ಮೆಲ್ಲರ ಋಣ. ಇವತ್ತು ಕವಿ ಬರೀತಾನೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವೈ. ನನಗೆ 10 ಅಭಿನಂದನೆಗಳಾಗಿರ್ಬೋದು. ಸಹಜವಾಗಿ ಚುನಾವಣೆಯಲ್ಲಿ ಗೆದ್ದಾಗ ಶಾಲಾ ಕುಂತು ಚುನಾವಣೆಗೆ 6 ತಿಂಗಳ ಮುಂಚೆ ನಮಗೆ ಬೈಗುಳದ ಮಾಲೆ, ಚುನಾವಣೆ ಗೆದ್ದ ಮೇಲೆ ಮತ್ತೆ ಹೂವಿನ ಮಾಲೆ ಇದ್ದದ್ದು ರಾಜಕಾರಣದಲ್ಲಿ. ಹಾಗೆ 6 ತಿಂಗಳು ನಾವು ಸಮಾಧಾನದಿಂದ ಆಹಾರವನ್ನು ತಗೊಂಡ್ರೆ ಚುನಾವಣೆ ನಂತರ ಈ ಹಾರ ತಗೊಳ್ಳಿಕ್ಕೆ ನಾವು ಅರ್ಹರಾಗ್ತೇವೆ. ಹಾಗೆ ಬಾಕಿ ಇರೋದಿಲ್ಲ, ಅದು ಎಲ್ರಿಗೂ ಇರ್ತದೆ. ನೀವು ಎಮ್ ಎಲ್ ಸಿ ಚುನಾವಣೆ ನಿಜವಾಗ್ಲೂ ಕಷ್ಟ ಅಲ್ಲ ಅಂತ ತಿಳ್ಕೊಡ್ದು. ಕೋಟ ಶ್ರೀನಿವಾಸ ಪೂಜಾರಿ ಅವರಲ್ಲಿ ಗುಟ್ಟಲ್ಲಿ ಹೋಗಿ ಕೇಳಿ, ಅವರು ಹೇಳ್ತಾರೆ ನಮ್ಮಲ್ಲೂ ಕಣ್ಣಲ್ಲಿ ನೀರು ಬಂದಿದೆ, ಈಗ ಹೇಳಲಿಕ್ಕೆ ಆಗೋದಿಲ್ಲ. ಸಹಜ, ರಾಜಕಾರಣಕ್ಕೆ ಚುನಾವಣೆಗೆ ನಿಂತವನಿಗೆ ಇದೆಲ್ಲ ಇರ್ತಕ್ಕಂಥ. ಇದೊಂದು ಸವಾಲಾಗಿ ಸ್ವೀಕಾರ ಮಾಡ್ತೀವಿ. ಯಾಕೆ ಇದನ್ನು ಕೇಳಿದರೆ ಇವತ್ತು ಈ ಹಾರ ತುರಾಯಿಗಳೆಲ್ಲವೂ ಏನು ಕೇಳಿದ್ರೆ ನಮ್ಮ ಜವಾಬ್ದಾರಿಯನ್ನು ನೆನಪು ಮಾಡಿರ್ತಕ್ಕ. ನೀವು ನಮ್ಮ ಜವಾಬ್ದಾರಿಯನ್ನು ನೆನಪು ಮಾಡಿದಿರಿ. ಇನ್ನಷ್ಟು ಕೆಲಸ ಆಗಬೇಕು, ಸಾಧನೆಗಳನ್ನು ಮಾಡಬೇಕು, ಪರಿಶ್ರಮಗಳನ್ನು ಹಾಕಬೇಕು, ಇದೆಲ್ಲವಿದೆ. ಆದರೆ ಒಬ್ಬ ಲೋಕಸಭಾ ಸದಸ್ಯನ ಇತಿಮಿತಿಗಳನ್ನು ಪರಿಗಣನೆಗೆ ತಗೊಳ್ಳಿ. ಅತಿ ಹೆಚ್ಚು ನಾನು ಇಲ್ಲಿ ಕಾರ್ಯಕರ್ತರು ಇರುವುದರಿಂದ ಇದನ್ನೊಂದು ಉಲ್ಲೇಖ ಮಾಡ್ತೇನೆ. ಅತಿ ಹೆಚ್ಚು ಜನರಿಗೆ ಲೋಕಸಭಾ ಸದಸ್ಯರು ಏನು ಅಂತಲೇ ಗೊತ್ತಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ನೋಡಿ, ನಮಗೆ ಮೊನ್ನೆ ಚುನಾವಣೆಯ ಫಲಿತಾಂಶ ಬಂತು, ನಮ್ಮ ಅಧಿವೇಶನ ಪ್ರಾರಂಭ ಆಯಿತು. ಆಗಸ್ಟ್ವರೆಗೆ ಅಧಿವೇಶನ ಇದೆ. ನಮಗೆ ಅಧಿವೇಶನ ಎಷ್ಟು ಅಂತ ಕೇಳಿದ್ರೆ, ಕೇಂದ್ರದಲ್ಲಿ ಲೋಕಸಭಾ ಸದಸ್ಯರಿಗೆ ವರ್ಷದಲ್ಲಿ 165 ದಿವಸ ಅಧಿವೇಶನ ಇದೆ. ಅದೇ ಕೋಟ ಶ್ರೀನಿವಾಸ ಪೂಜಾರಿ ಅವರಲ್ಲಿ ಕೇಳಿ, ವಿಧಾನ ಸಭೆಯಲ್ಲಿ ಎಷ್ಟು ಅಂತ ಲೆಕ್ಕಕ್ಕೆ 60 ದಿವಸ ಮಾಡಬೇಕು. ಕುಮಾರಸ್ವಾಮಿಯವರು 30 ದಿನವೂ ಮಾಡಲಿಲ್ಲ. 60 ಬಿಡಿ, 30 ದಿನವೂ ಮಾಡಲಿಲ್ಲ. ಆದರೆ ಕೇಂದ್ರದಲ್ಲಿ ಕಡ್ಡಾಯವಾಗಿ 165 ದಿವಸ ಅಧಿವೇಶನ ಆಗಬೇಕು. ಈಗ ಮೊನ್ನೆ ಅಧಿವೇಶನ ಪ್ರಾರಂಭ ಆಗಿದೆ, ಕಂಟಿನ್ಯೂಸ್ ಆಗಿ 40 ದಿನಗಳ ಕಾಲ ಅಧಿವೇಶನ ಇದೆ. ಜುಲೈ 26ರವರೆಗೆ ಇದೆ, ಅದನ್ನು ಮುಂದುವರಿಸಿ ಆಗಸ್ಟ್ 1ರವರೆಗೆ ಮುಂದುವರಿಸಬೇಕು ಅಂತ ಇದೆ. ನಾವು ಎಲ್ಲಿ ಬರಬೇಕು? ಶನಿವಾರ ಹೀಗೆ ಹೇಳಿದೆ ನಾನು, ಶನಿವಾರ ಬೆಳಿಗ್ಗೆ ಬರಬೇಕು, ಆದಿತ್ಯವಾರ ಮಧ್ಯಾಹ್ನ ಓಡಬೇಕು. ಉಳ್ಳಾಲ ಏರ್ಪೋರ್ಟಿಗೆ ಹತ್ತಿರ ಇದ್ದದರಿಂದ ಇಷ್ಟೊತ್ತು ನಿಂತಿದ್ದೇನೆ. ಇದೇ ಸುಳ್ಯದಲ್ಲಿ ಆದರೆ ನಾನು ಇಷ್ಟರೊಳಗೆ ಏರ್ಪೋರ್ಟ್ ತಲುಪಬೇಕಿತ್ತು. ನಮ್ಮ ಕಷ್ಟಗಳು ಹೇಳಿದರು. 1966 ನಮಗೆ ಮತಗಟ್ಟೆಗಳು ಅನುದಾನ ಇರತಕ್ಕಂಥದ್ದು. ನೋಡಿ, ಒಂದು ಶಾಸಕರು ಸುಮ್ಮನೆ ಆದರೂ, ನಿಮ್ಮ UT ಖಾದರ್ ಅವರು ಸಚಿವರು ಬಿಡಿ, ಶಾಸಕರಾಗಿ ಮನೆಯಲ್ಲಿ ಕೂತಿದ್ರೆ ಅವರಿಗೆ ವರ್ಷಕ್ಕೆ 150 ಕೋಟಿ ರೂಪಾಯಿ ಬರ್ತದೆ. ಹೌದು ಅಲ್ಲೋ ಕೋಟ ಶ್ರೀನಿವಾಸ ಪೂಜಾರಿ ಅವರಲ್ಲಿ? ಎಲ್ಲ ಹೆಡ್ಗಳವರಿಗೆ, ಒಬ್ಬ MP ಮತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಅವರಿಗೆ 2.5 ಕೋಟಿ, ನಮಗೆ ಬರುವಂಥದ್ದು ಕೇವಲ 5 ಕೋಟಿ. ನಾವು ಬೇರೆ ಕೊಡಲಿಕ್ಕೆ ಆಗೋದಿಲ್ಲ. ಭಾಳಷ್ಟು ಜನ ಹಳ್ಳಿಯ ರಸ್ತೆಗಳು ನಮಗೆ ಬರುವುದಿಲ್ಲ. ಅದು ಪಂಚಾಯತ್ ಸದಸ್ಯ ಮಾಡಬೇಕಾದ್ದನ್ನು ನಮ್ಮಲ್ಲಿ ಕೇಳ್ತೀರಿ. ಪಂಚಾಯತ್ ಸದಸ್ಯನ ರೈಟ್ಸ್ ಏನು? ಅವನಿಗೇನು ಕೆಲಸ ಏನು? ನಾನೆಲ್ಲ ಮಾಡಿದರೆ ಜಿಲ್ಲಾ ಪಂಚಾಯತ್ ಸದಸ್ಯನ ಕೆಲಸ ಏನು? ಶಾಸಕನ ಕೆಲಸ ಏನು? ಸಂಸದನ ಕೆಲಸ ಕಾರ್ಯ ಇದೆಲ್ಲವನ್ನು ಅಧ್ಯಯನ ಮಾಡಬೇಕು. ಹಾಗಾಗಿ ನಮ್ಮ ಹತ್ರ ಪಂಚಾಯತ್ ರಸ್ತೆಗಳನ್ನು, ನಮ್ಮ ಹತ್ರ ಜಿಲ್ಲಾ ಪಂಚಾಯತ್ ರಸ್ತೆಗಳನ್ನು, ನಮ್ಮ ಹತ್ರ PWD ರಸ್ತೆಗಳನ್ನು, ನಮಗೆ ಬರತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ, ನಮಗೆ ಬರ್ತಕ್ಕಂಥದ್ದು ರೈಲ್ವೆ, ನಮಗೆ ಬರ್ತಕ್ಕಂಥ ಹೈವೇ, ನಮಗೆ ಬರ್ತಕ್ಕಂಥದ್ದು ಪೋರ್ಟ್, ನಮಗೆ ಬರ್ತಕ್ಕಂಥದ್ದು ಏರ್ಪೋರ್ಟ್. ನಮ್ಮ ಹಣಗಳೆಲ್ಲ ಕೇಂದ್ರ ಸರ್ಕಾರದಿಂದ ಬರುವಂಥದ್ದೆಲ್ಲ ರಾಜ್ಯ ಸರ್ಕಾರದ ಮುಖಾಂತರ ಬರ್ತದೆ. ನಾನು ಹೇಳಿದಲ್ಲ, ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟ ಕೇಂದ್ರ ಸರ್ಕಾರ ಯಾವುದು ಹೇಳಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಅತಿ ಹೆಚ್ಚು ಅನುದಾನಗಳನ್ನು ಕೊಟ್ಟಿದೆ. ಇವತ್ತು ರಾಜ್ಯದ ಖಾದರ್ ಅವರು ಫಟ ಹಾಕ್ಕೊಂಡು ತಿರುಗ್ತಾರೆ. ಹಾಗಾಗಿ ನಮಗೊಂದಷ್ಟು ಕಷ್ಟಗಳಿದ್ದಾವೆ. ಆದರೂ ಇತಿಮಿತಿ ಮತ್ತು ವ್ಯಾಪ್ತಿಯ ಒಳಗಡೆ ನೀವು ಕೊಟ್ಟಿರ್ತಕ್ಕಂಥ ಆಶೀರ್ವಾದಕ್ಕೆ ಸರಿಯಾಗಿ ಚ್ಯುತಿಬಾರದ ರಾಜಕಾರಣವನ್ನು ಮಾಡ್ತೇನೆ ಅಂತ ಉಲ್ಲೇಖ. ಕಳೆದ 10 ವರ್ಷದಿಂದ ನಾನು ಸಂಸದನಾಗಿದ್ದೇನೆ. ನನ್ನ ಮಾತು ನಾನು ಹೇಳಿದೆ, ನನಗೆ ಬಾಕಿ ಉಳಿದದ್ದು ಗೊತ್ತಿಲ್ಲ. ನಾನು ತಪ್ಪು ಅದನ್ನೇ ಹೇಳಿದೆ. ಶ್ರೀನಿವಾಸನ ಜೊತೆ 1-2 ವರ್ಷ ಇರ್ತಿದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ ಅಂತ ನಾನು ಮಾತಾಡಿ ಹೋಗ್ತೇನೆ. ನಾನು ಸಂಘದಿಂದ ಬಂದ ಕಾರಣ ಕೆಲವೊಂದು ನಾನು ಸತ್ಯ ಹೇಳಿದೆ. ಆದರೆ ಯಾರಿಗೂ ನೋವು ಮಾಡಬೇಕು, ಯಾರನ್ನ ಮಾತಾಡಬೇಕು ಅಂತ ಉದ್ದೇಶ ನನಗಿಲ್ಲ. ನಮ್ಮ ಕೆಲಸ ಆಗಬೇಕು ನನಗೆ. ಹಾಗೆ ನನ್ನ ಇತಿಮಿತಿ ಒಳಗೆ ಕೆಲಸವನ್ನು ನಾನು ವ್ಯಾಪ್ತಿಯಲ್ಲಿ ಮಾಡ್ತೇನೆ. ಆದರೆ ಎಲ್ಲೂ ನಾನು ಅಹಂಕಾರ ತೋರಿಸಲಿಲ್ಲ. ನನ್ನ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲೂ ರಜೆ ಹಾಕಿ ತಿರುಗಲಿಲ್ಲ. ನನ್ನ ಕ್ಷೇತ್ರ ಬಿಟ್ಟು ನಾನು ಇವತ್ತಿನವರೆಗೆ ವಿದೇಶ ಪ್ರವಾಸಗಳನ್ನು ಮಾಡಲಿಲ್ಲ. ಸಮಸ್ಯೆಗಳು ಬಂದಾಗ ಹೋರಾಟವನ್ನು ನಿಮ್ಮ ಜೊತೆ ನಿಂತು ಮಾಡಿದ್ದೇನೆ. ಇನ್ನು ಮುಂದಕ್ಕೂ ಅದನ್ನು ಮಾಡ್ತೇನೆ. ಇಷ್ಟೇ ಹೇಳಬಲ್ಲೆ, ನೀವು ಕೊಟ್ಟಿರೋ ಆಶೀರ್ವಾದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಮುಂದಿನ 5 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತೇನೆ. ಎರಡನೇದು ಅಭಿವೃದ್ಧಿ. ಯೋಚನೆ ಮಾಡಿ, ಧನಂಜಯರಿಂದ ನಮ್ಮ ಕಾರ್ಯಕರ್ತರೇ ನಾವು ಹೇಳಲಿಕ್ಕೆ ಮರ್ತೋಗ್ತದೆ. ಶ್ರೀನಿವಾಸ ಮಲ್ಯವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಒಂದು ಸಣ್ಣ ಅಂಕಿ ಅಂಶಗಳನ್ನು ಹೇಳ್ತೇನೆ. ಇದೆಲ್ಲವೂ ಈ 30 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರ ಸಮಯದಲ್ಲಿ ಆಗಿರುವಂಥ. ಮಂಗಳೂರಲ್ಲಿ MRP ಅಲ್ಲಿ ಇದೆಯಲ್ವೋ? MRP ಅಲ್ಲಿ ಇದೆಯಲ್ಲೋ? SEZ ಇದೆಯಲ್ಲೋ? SEZ ಇದೆಯಲ್ಲೋ? ಎಕ್ಸ್ಪೋರ್ಟ್ ಪಾರ್ಕ್ ಇದೆಯಲ್ಲೋ? ಏರ್ಪೋರ್ಟ್ ಹೊಸದಾಗಿದೆಯಲ್ಲೋ?
ರೈಲ್ವೆ ಸ್ಟೇಷನ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ಇಲ್ವೋ? ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಬಂದಿದೆಯೋ ಅಲ್ಲೋ? ಒಂದು ಸಾರಿ ನೋಡಿ, ಇದು ಯಾರ ಕಾಲಘಟ್ಟದಲ್ಲೇ? ಇದು ಆಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರ ಕಾಲಘಟ್ಟದಲ್ಲಿ. ನಾನು ಬಂದ ಮೇಲೆ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಸತಾಗಿ ಯೋಜನೆಗೆ ಅನುಷ್ಠಾನಗೊಳಿಸಿದ್ದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ. ಹೊಸದಾಗಿರ್ತಕ್ಕಂಥ ಅನಂತಕುಮಾರ್ ಅವರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಧನಂಜಯರ ಕಾಲಘಟ್ಟದಲ್ಲಿ, MRP ಆಗಿರ್ತಕ್ಕಂಥ ಧನಂಜಯರ ಕಾಲಘಟ್ಟದಲ್ಲಿ. ಇವತ್ತು ಬಾಕುಳ ಎಕ್ಸ್ಪೋರ್ಟ್ ಝೋನ್ ನನ್ನ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಗುಂಜಿ ಮಠದಲ್ಲಿ ಹೋಗಿ ಎಕ್ಸ್ಪೋರ್ಟ್ ಝೋನ್ ನೋಡಿ. ಇವತ್ತು IT ಪಾರ್ಕ್ ನಮ್ಮ ಕಾಲಘಟ್ಟದಲ್ಲಿ, ಇವತ್ತು ಸ್ಮಾರ್ಟ್ ಸಿಟಿ ನಮ್ಮ ಕಾಲಘಟ್ಟದಲ್ಲಿ, ಅಂತಾರಾಷ್ಟ್ರೀಯ ರೈಲ್ವೆ ಸ್ಟೇಷನ್ ನಮ್ಮ ಕಾಲಘಟ್ಟದಲ್ಲಿ. ಇವತ್ತು ಇಷ್ಟನ್ನು ನಮ್ಮ ಕಾಲಘಟ್ಟದಲ್ಲಿ ಕೊಟ್ಟಿದ್ದೇವೆ. ಆದರೆ ಇವತ್ತು ನಮಗೆ ಖುಷಿಯಾಗಬೇಕಾದ್ದು ಏನು ಅಂತ ಹೇಳಿದ್ರೆ, ಇನ್ನಷ್ಟು ವಿಶ್ವಾಸ ಇದೆ. ನರೇಂದ್ರ ಮೋದಿಯವರ ಹೊಸ ಸರ್ಕಾರ ಇನ್ನಷ್ಟು ಅದ್ಭುತವಾಗಿರ್ತಕ್ಕಂಥ ಯೋಚನೆಗಳನ್ನು ಮಾಡಿದೆ. ನನಗೆ ವಿಶ್ವಾಸ ಇದೆ ಜಯರಾಮಣ್ಣ, ನೀವು ಹೇಳಿರುವಂಥ ಅಂಶ ಏನಿದೆ, ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಈ 5 ವರ್ಷದಲ್ಲಿ ಜನ ನೆನಪಿಡುವಂಥ ಯೋಜನೆಗಳನ್ನು ಈ ಜಿಲ್ಲೆಗೆ ತಂದೇ ತರ್ತೇವೆ ನಾವು. ಅದು ಭಾರತೀಯ ಜನತಾ ಪಾರ್ಟಿ. ನಳಿನ್ ಕುಮಾರ್ ಕಟೀಲ್ ಪ್ರಧಾನಮಂತ್ರಿಗಳು ಬಹಳ ಸುಂದರವಾಗಿ ಒಂದು ವಿದೇಶದಲ್ಲಿ ಮಾತನ್ನು ಹೇಳಿದರು. ನಾವು ನೆನಪಿಡಬೇಕಾಗಿರ್ತಕ್ಕಂಥ, ಅಲ್ಲಿ ಒಂದು ಪತ್ರಕರ್ತರು ಅವರಲ್ಲಿ ಪ್ರಶ್ನೆ ಮಾಡಿದರು, ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುವುದಕ್ಕೆ ಏನು ಮಾಡಿದನು? ನರೇಂದ್ರ ಮೋದಿ ಒಂದು ಮಾತು ಹೇಳಿದರು, ಭಾರತದಲ್ಲಿ ನರೇಂದ್ರ ಮೋದಿಯ ಹೆಸರು ಶಾಶ್ವತವಾಗಿರಬೇಕಾಗಿರೋದಲ್ಲ, ಭಾರತದ ಹೆಸರು ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಇಚ್ಛೆ ನನ್ನದು. ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ, ಭಾರತೀಯ ಜನತಾ ಪಾರ್ಟಿಯ ಚಿಂತನೆಗಳನ್ನು ಉಳಿಸುವಂಥ ಕೆಲಸವನ್ನು ನೀವು ಮಾಡಿರ್ತಕ್ಕಂಥ ಆಶೀರ್ವಾದದ ಮುಖಾಂತರವಾಗಿ ನಾನು ಮಾಡ್ತೇನೆ ಅಂತ ಹೇಳ್ತಾ, ಪ್ರಾಮಾಣಿಕವಾಗಿರ್ತಕ್ಕಂಥ ಸಜ್ಜನಿಕೆಯ ಆದರ್ಶದ ರಾಜಕಾರಣವನ್ನು ಮಾಡ್ತೇನೆ ಅಂತ ಹೇಳಿದೆ. ನನಗೆ ಭಾಳಷ್ಟು ಸಮಸ್ಯೆಗಳಾಗಿತ್ತು ಚುನಾವಣೆ ಸಮಯ. ಹಾಗೆ ನನಗೆ ಧೈರ್ಯ ತುಂಬಿದವರು ಯಾರು ಅಂತ ಕೇಳಿದ್ರೆ, ಸಂತೋಷ್ ರೈ ಮತ್ತು ಅವರ ಇಡೀ ತಂಡ, ಇಡೀ ಉಳ್ಳಾಳದ ಮಂಗಳೂರು ಕ್ಷೇತ್ರದ ತಂಡ, ನೀವು ಮುಂದೆ ಹೋಗಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಿದ್ರಿ. 10 ರ್ಯಾಲಿಗಳನ್ನು ಮಾಡಿದರೆ, ಇಡೀ ಕ್ಷೇತ್ರದಲ್ಲಿ ಜವಾಬ್ದಾರಿಯುತ ಮೆರವಣಿಗೆಗಳನ್ನು ಮಾಡಿದ್ರಿ. ಇಡೀ ಕ್ಷೇತ್ರದಲ್ಲಿ ನಮಗೆ ಕೋಟೆಕಾರಿಂದ ಹಿಡಿದು ಉಳ್ಳಾಳದವರೆಗೆ ಅಲ್ಲಲ್ಲಿ ಶಕ್ತಿ ಕೇಂದ್ರದ ಸಮಾವೇಶಗಳನ್ನು ನಮ್ಮ ಯಾವ ಕ್ಷೇತ್ರದವರು ಮಾಡಲಿಲ್ಲ. ಮೊದಲ ಬಾರಿಗೆ ಮಾಡಿದರೆ ಶ್ರೀನಿವಾಸ್ ಪೂಜಾರ್ರೆ, ಅದು ಉಳ್ಳಾಳದಲ್ಲಿ. ಹಾಗಾಗಿ ಉಳ್ಳಾಳದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಾತಾವರಣವನ್ನು ಎಬ್ಬಿಸುವಂಥ ಕಾರ್ಯಾಲಯಗಳಂತ ಹೇಳಿದ್ರು. ಇಡೀ ಟೀಮ್ ಒಂದಾಗಿ ಕೆಲಸವನ್ನು ಮಾಡಿತು. ಇಡೀ ಟೀಮ್ ಒಂದಾಗಿ ಕೆಲಸವನ್ನು ಮಾಡಿ ಇದರ ಪರಿಣಾಮವಾಗಿ ನಾವು ಅದ್ಭುತ. ಈ ಟೀಮ್, ನಾನು ಇಷ್ಟೇ ಬಯಸ್ತೇನೆ, ನೀವು ಹೇಳಿದ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ನಿಮ್ಮ ಜೊತೆ ಇದ್ದು ಮಾಡ್ತೇನೆ. ಶ್ರೀನಿವಾಸ ನಾನು ಇಲ್ಲಿಗೆ ಸಮಯ ಕೊಡ್ತಾರೆ. ನಾವು ಒಂದೇ ಪ್ರಾರ್ಥನೆ, ಈ ಟೀಮ್ ಮುಂದಿನ ವಿಧಾನಸಭಾ ಚುನಾವಣೆಯವರೆಗೆ ಒಟ್ಟಿಗೆ ಇದ್ದು ವಿಧಾನಸಭೆಯನ್ನೂ ಗೆಲ್ಲಿಸುವುದಕ್ಕೆ ನಿಮ್ಮ ಜೊತೆ ನಾವಿದ್ದ ಆ ಪ್ರತಿಜ್ಞೆ ಆಗಲಿ. ಇಲ್ಲಿ ಆ ಪ್ರತಿಜ್ಞೆ ಇರ್ತದೆ ಅಂಥದ್ರ ಅಂತರಗಳು ರಾಜಕೀಯದಲ್ಲಿ. ನಾವು ಒಂದೇ ತಾಯಿಯ ಮಕ್ಕಳಲ್ಲ. ಒಂದೇ ತಾಯಿಯ ಮಕ್ಕಳಲ್ಲಿ 4 ಜನರಲ್ಲಿ ಭಿನ್ನಾಭಿಪ್ರಾಯಗಳಿರ್ತದೆ. ನಾವು ಬೇರೆ ಬೇರೆ ಮನೆಯಿಂದ ಬಂದವರು. ಆದರೆ ನಮ್ಮ ಪಾರ್ಟಿ, ನಮ್ಮ ವಿಶ್ವಾಸ. ನಾನು ಹೇಳಿದೆ, ನಮಗೆ ಅಹಂಕಾರ ಇಲ್ಲ, ಅಧಿಕಾರ ನಮ್ಗೆ ಯಾವುದು ಬೇಡ. ಮುಂದಿನ ಚುನಾವಣೆ ಹಣೆ ಬರ, ಅದು ನಮ್ಮ ಹಣೆಯಲ್ಲಿದ್ದರೆ ಆಗುತ್ತೆ, ಇಲ್ಲಾಂದ್ರೆ ಹೋಗುತ್ತೆ. ಆದರೆ ಪಾರ್ಟಿ ಅದು ಶಾಶ್ವತ. ಹಾಗಾಗಿ ಹೇಳಿದೆ, ನಾವು ಇಡೀ ಉಳ್ಳಾಲದಲ್ಲಿ ನಿಶ್ಚಯ ಮಾಡಿದರೆ, ನನಗೆ ಅನಿಸ್ತದೆ ಇವತ್ತು ಮತದಾರ ನಮ್ಮ ಜೊತೆ ಇದ್ದಾನೆ, ಕಾರ್ಯಕರ್ತ ಹಳ್ಳಿಯಲ್ಲಿ ನಮ್ಮ ಜೊತೆ ಇದ್ದಾನೆ. ನಾವೆಲ್ಲರೂ ತೀರ್ಮಾನ ಮಾಡಿದರೆ ನಾನು ಸವಾಲು ಹಾಕಬಲ್ಲೆ, ಮುಂದಿನ ವಿಧಾನಸಭಾ ಕ್ಷೇತ್ರ ಅದು ಭಾರತೀಯ ಜನತಾ ಪಾರ್ಟಿಯ ವಿಧಾನಸಭಾ ಕ್ಷೇತ್ರ 8ರಲ್ಲಿ ಇದು ಗೆಲ್ಲುವಂಥ ವಿಶ್ವಾಸ ನಮಗೆ ಇವತ್ತಿನಿಂದಲೇ ಪ್ರಾಮಾಣಿಕವಾಗಿರ್ತಕ್ಕಂಥ ಅನುದಾನಗಳನ್ನು ಖಂಡಿತವಾಗಿ ನೀವು ಕೇಳಿದಲ್ಲಿ ಕೊಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಇತಿಮಿತಿ ನಿಮ್ಗೆ ಗೊತ್ತಿರಲಿ. ಇವತ್ತು ಅತಿ ಹೆಚ್ಚು ಅನುದಾನಗಳನ್ನು ನಾವು ತರಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ. ಹಾಗಾಗಿ ಮುಂದಿನ ಈ ಕ್ಷೇತ್ರವು ನಮ್ಮ ಕೈಗೆ ಬರುವುದಕ್ಕೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಭಾಳ ಅಭಿಮಾನಪೂರ್ವಕವಾಗಿ ಇವತ್ತು ಅಭಿನಂದನೆಗಳನ್ನು ಕೊಟ್ಟಿದ್ದೀರಿ. ಗೌರವಾನ್ವಿತ ಸಂಸದರಿಗೆ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಂಥ ಕ್ಷೇತ್ರದ ಅಧ್ಯಕ್ಷರಿಗೆ ಧನ್ಯವಾದಗಳು. ಅದೇ ರೀತಿ ಅಭಿನಂದನೆಯನ್ನು ಸ್ವೀಕರಿಸಿದಂಥ ನಮ್ಮ ಪ್ರೀತಿಯ ಜನಪ್ರಿಯ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮಂಗಳೂರು ಕ್ಷೇತ್ರ ವತಿಯಿಂದ ಧನ್ಯವಾದಗಳು.